ಹೇಳಿದಂತೆ ನನ್ನವ ತನ್ನವನೆನ್ನದ ಸೇವೆಯು ನಿಜ ದಾನವಾಗಿರುವುದು. ಹೌದು. ಕಾಸಿಗಿಲ್ಲಿ ಮಿತಿಯುಂಟು ಗುಣಕಲ್ಲಿ ಅಮಿತಿಯು. ವ್ಯಾಪ್ತಿ ಮೀರಿದ ಸುಗುಣ ನಿನ್ನಲ್ಲಿರುವಾಗ ಸಖ್ಯವೇ ನಿನ್ನಡಿಗೆ ಎಂಬಂತೆ ತ್ರಿವೇಣಿ ಸಂಗಮ ಸಿಂಹ ಕ್ಷೇತ್ರ ಸಿಂಹಪುರದಲ್ಲಿ ಗಂಗಾ ಯಮುನಾ ನದಿಗಳು ಗೋಚರವಾಗಿ ಹರಿಯುತ್ತಿರುವ ಪ್ರದೇಶ, ಸರಸ್ವತಿ ಗುಪ್ತ ಕಾಮಿನಿಯಾಗಿ ಹರಿಯುತ್ತಿರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಮಹಾಯಾಗವೊಂದು ನಡೀಲಿಕ್ಕಿದೆ. ಜ್ಞಾನ ಸತ್ರ. ಧರ್ಮ ಎಂದರೇನು ಎಂಬುದಕ್ಕೆ ಸರಳವಾಗಿ ಹೇಳುವುದಾದರೆ ಯಥಾ ಧಾರಯತೆ ಇತಿ ಧರ್ಮ. ಯಾವುದು ಧರಿಸಲ್ಪಡುತ್ತದೋ ಅದು ಧರ್ಮ. ನಾನು ಚೆನ್ನಾಗಿ ಬದುಕಬೇಕು, ನನ್ನ ಕುಟುಂಬ ಚೆನ್ನಾಗಿ ಬದುಕಬೇಕು ಎಂಬಂತೆ ಯಾವನು ಆಶಿಸುತ್ತಾನೆಯೋ ಹಾಗೆ ಇನ್ನೊಬ್ಬನು ಚೆನ್ನಾಗಿ ಬದುಕಬೇಕು ಎಂದು ನೋಡಿಕೊಳ್ಳುವುದೇ ನಿಜವಾದಂತಹ ಧರ್ಮ. ಜ್ಞಾನ ಎಂದರೇನು? ಜ್ಞಾನದ ಬಗ್ಗೆ ವಿಮರ್ಶೆ, ಜ್ಞಾನದ ಬಗ್ಗೆ ವಿಷಯ ಮಂಡನೆ. ಆ ಮೂಲಕವಾಗಿ ಮರೀಚಿ ಬ್ರಹ್ಮನ ನೇತೃತ್ವದಲ್ಲಿ ನಡೆಯಲಿರುವಂತಹ ಮಹಾಯಾಗವಿದು ಜ್ಞಾನ ಸತ್ರ. ಜ್ಞಾನ ಎಂದರೇನು ಎನ್ನುವುದಕ್ಕೆ ನೋಡುವುದಾದರೆ ಜ್ಞಾನ ಎಂಬುದು ಬೆಳ್ಳಿಯ ಮುಚ್ಚಳವಿರುವ ಬಂಗಾರದ ಪಾತ್ರೆಯ ಒಳಗಿರುವ ಅಮೃತದಂತೆ. ಇದನ್ನು ಪಡೆಯುವುದಕ್ಕೆ ಕರ್ಮ ಎಂಬುದು ಸಾಧನ. ಈ ಜ್ಞಾನ ಸತ್ರದ ಅಧ್ಯಕ್ಷ ನೀವಾಗಬೇಕು ಎಂದು ಜ್ಞಾನದ ಅಧಿದೇವತೆಯಾದ ನನ್ನಲ್ಲಿ ನೀವು ಕೇಳಿಕೊಂಡ ಮೇರೆಗೆ ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಿಕೊಂಡವನಿದ್ದೇನೆ. ಬೃಹತ್ ಪ್ರಮಾಣದಲ್ಲಿ ಸಭೆ ಸೇರಿದೆ. ಋಷಿಗಳು, ಮಹರ್ಷಿಗಳು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು, 33 ಕೋಟಿ ದೇವತೆಗಳು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಉರಗರು, ನಾಗರು ಎಲ್ಲರೂ ಬಂದು ನೆರೆದಿದ್ದಾರೆ. ಬ್ರಹ್ಮನೂ ಇದ್ದಾನೆ. ಒಂದೆಡೆಯಲ್ಲಿ ಮಹಾವಿಷ್ಣುವಿಗೆ ಯಾಗದ ಮುಖಾಂತರವಾಗಿ ನಮ್ಮ ಸಮರ್ಪಣೆ, ಮತ್ತೊಂದೆಡೆ ಜ್ಞಾನ ಎಂದರೇನು ಎನ್ನುವುದರ ಬಗ್ಗೆ ವಿಷಯ ವಿಮರ್ಶೆ. ಅಧ್ಯಕ್ಷನಾದ ನಾನು ಇವುಗಳನ್ನು ಗಮನಿಸುತ್ತಾ ತಪ್ಪಿದಲ್ಲಿ ನನ್ನದಾದಂತಹ ಮಾರ್ಗದರ್ಶನವನ್ನು ನೀಡುತ್ತಾ ಇರ್ತೇನೆ. ಯಾಗ ಮುಂದುವರಿಯಲಿ, ಮುಂದುವರಿಯಲಿ, ಮುಂದುವರಿಯಲಿ.
ಮನುಗಳು ಮುನಿಗಳು ಜ್ಞಾನಿಗಳು ಕಿನ್ನರ ಕಿಂಪುರುಷರು ನೆರೆದಿರುವಂತಹ ಸಭೆ. ಈ ಸಭೆಯಲ್ಲಿ ಎಲ್ಲರೂ ನೆರೆದಿದ್ದಾರೆ. ದಕ್ಷ ಆಗಮಿಸಿದ ತಕ್ಷಣ ಎದ್ದು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಹೌದು ಹೌದು, ಶಿವ, ಈ ಶಿವ ಕೂತಲ್ಲಿ ಕೂತ್ಕೊಂಡಿದ್ದಾರೆ ಮರದ ಹಾಗೆ. ಇವನಿಗೆ ಇವನು ಯಾರು? ಸೂರ್ಯೋದಯ ಆಗುತ್ತಾ ಇದೆ. ಗಗನಾಂಗಣದಲ್ಲಿ ನಮಣಿ ಬೆಳಗಬೇಕಾದ್ರೆ ಬೆಳಗಬೇಕಾದ್ರೆ ಸೂರ್ಯೋದಯ ಆಯಿತು. ಇದು ಯಾವ ಹೆಟ್ಟಣಿಗೂ ಹೇಳ್ಬೇಕಂತಿಲ್ಲ. ತಕ್ಷಣಾಗಮನವಾಗುತ್ತಿದ್ದ ಹಾಗೆ ಇವನಿಗೇನಾಯ್ತು? ಮಾತಾಡಬಹುದಿತ್ತಲ್ಲ, ಅದು ಇಲ್ಲ. ನನಗೊಂದು ಗೌರವವನ್ನ ಸೂಚಿಸಲಿಲ್ಲ. ಹಾಗಾದ್ರೆ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ್ದಾನೆ. ಈಶ ತಾನೆಂಬ ಅಹಂಕಾರ. ಅಜ್ಜ, ಏನು ಅಧ್ಯಕ್ಷ ಪೀಠದವರು ಹೇಳಬೇಕು ಎನ್ನುವಂತಹ ನಿಯಮ ಉಂಟು ಅಜ್ಜ? ಇಲ್ವಾ? ನಿಯಮ ಒಂದು ಇದೆಯಲ್ಲ, ಒಂದು ನಿಯಮ. ನೀನು ಕೂಡ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದವನೇ ಅಲ್ವಾ? ಹೌದು. ಸುಧರ್ಮ ಸಭೆಯ ಅಧ್ಯಕ್ಷನಾಗಿ ಆಗ್ತದೆ ಅಂತ ಎನ್ನುವಂತಹ ಒಂದು ನಿಯಮ ಇದೆ. ಲೋಕಪಾಲಕನಾಗಿ ಬೆಳಗುವವ ನೀನು. ಅಧ್ಯಕ್ಷನಾದವ ಹೇಳ್ಬೇಕಂತಿಲ್ಲ. ಕೆಲವೊಮ್ಮೆ ನಿಯಮ ಉಂಟಜ್ಜ. ಯಾವ ನಿಯಮಗಳನ್ನೆಲ್ಲ ಪಾಲಿಸಬೇಕು ಅದು ನನಗೂ ಗೊತ್ತು. ಅಂತಹ ಅಜ್ಞಾನಿ ನಾನಲ್ಲ. ಇಂದ್ರ ಅಜ್ಜ, ಹೇಳದಿದ್ದರೂ ಪರವಾಗಿಲ್ಲ, ಕೂತಲ್ಲಿಂದಲೇ. ಯಾಕಂದ್ರೆ ಅಧ್ಯಕ್ಷನಾದವನಿಗೆ ಬೇರೆ ಬೇರೆ ರೀತಿಯ ಚಿಂತೆಯೂ ಇರ್ತದೆ. ಪದವಿ ದೊಡ್ಡದು. ಪದವಿ ದೊಡ್ಡದು. ಅದು ಮದ ಏರಬಾರ್ದಲ್ಲ. ಹೌದು. ಯಾರಲ್ಲಿ ಹೇಳುವುದು ಬೇಕಲ್ಲ. ನಾವು ಕುಳಿತಲ್ಲಿಂದ ಹೇಳುವುದು ಬೇಡ. ಬಂದ ತಕ್ಷಣ ಮಾವ ಬಂದಿರೇ, ಮಾವ ಹೇಗಿದ್ದೀರಿ? ಅದು ಮಾಡಬಹುದು. ಇವನ ನಾಲಿಗೆ ಏನಾಗಿದೆ ಅಲ್ಲಿ? ಅದು ಯಾರಲ್ಲಿ ಕೇಳುವುದು ಅಂತ ನನಗೂ ಗೊತ್ತಾಗುದಿಲ್ಲ. ಅದು ಬಿಡೋಣ. ನನ್ನನ್ನು ಕಂಡು ಒಂದು ನಗು, ಅದು ಇಲ್ವಾ? ಅದು ಇಲ್ಲ. ಉಂಟಾ? ನಿನಗೆ ಗೊತ್ತಾಗುದಿಲ್ವಾ? ಯಾರಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕು ನನಗೆ ಗೊತ್ತಾಗ್ಲಿಕ್ಕಿಲ್ಲ. ಆದ ಕಾರಣ ಇವನು ಹೇಳದಿದ್ರು ಒಂದು ಮಾತಿನಿಂದಲಾದ್ರೂ ನನ್ನನ್ನು ಗೌರವಿಸಬಹುದಿತ್ತು. ಅದೂ ಇಲ್ಲ. ಆದ್ರೆ ನಾನು ಕೆಟ್ಟದ್ದು ಎಲ್ಲಿ ಗೊತ್ತಾ? ಎಲ್ಲಿ ಅಜ್ಜ? ನುಡಿಗೆ
ಅಜ್ಜನಿಗೆ? ಅಜ್ಜನಲ್ಲಿ ನಾವು ಗೌರವ ಕೊಡುದು ಅಂತ ನಮ್ಮ ಸಂಪ್ರದಾಯ ಅಲ್ವಾ ಹೌದು. ಹಿರಿಯರಿಗೆ. ಹಾ, ಹಾಗೆ ಹಾಗೆ ಅಜ್ಜ ಹೇಳಿದಾಗೆ ನಾವು ಕೇಳುದು. ಇವ ಆ, ಅದೇ ಹೇಳ್ತಾ ಇರೋದು ನಾನು. ಆ. ಹಾಗಾದರೆ ನಾನು ಯಾರು, ಶಿವ ಯಾರು, ನಮಗಿರುವ ಸಂಬಂಧ ಏನು ಇದು ಗೊತ್ತುಂಟಮ್ಮ? ಸಂಬಂಧ ಗೊತ್ತುಂಟು. ಹಾ. ಇಷ್ಟು ಹೇಳಿದ್ರು ನಾನು ಯಾಕೆ ಸುಮ್ಮನಿದ್ದದ್ದು? ಯಾಕೆ? ಅಲ್ಲ, ನಿಮ್ಮ ಮಧ್ಯೆ ನಾನು ಯಾಕೆ ಅಂತ. ಒಳಗಿಂದೊಳಗೆ ನೀವು ಒಂದೇ. ಓ ಪುಣ್ಯಾತ್ಮ, ಏನು? ನನ್ನ ಮಗಳನ್ನ ಆತನಿಗೆ ಧಾರೆ ಎರೆದು ಕೊಟ್ಟದ್ದು, ಮತ್ತೆ ಅದಕ್ಕಾಗಿ ನಾವು ಒಂದೇ ಅಂತ ಹೇಳ್ತಾ ಇದ್ದೆ. ಅದು ಲೋಕಾರಿತ ಸತ್ಯ ಅಂತ. ಅಯ್ಯ ಸುರೇಂದ್ರ, ಅಜ್ಜ, ನನ್ನ ಮಕ್ಕಳಲ್ಲಿ ದಾಕ್ಷಾಯಿ ಆ, ಆ ಗೌರಿಯನ್ನು ಆ, ಈತನಿಗೆ ಮನಪೂರ್ವಕವಾಗಿ ಧಾರೆ ಎರೆದು ಕೊಟ್ಟದ್ದೇನು ಅಲ್ಲ. ಮತ್ತೆ ಹಾಗಲ್ವ ವಿಷಯ? ಕೊನೆಯವಳಾದ ನನ್ನ ಮಗಳು ಆ, ಅನುಪ ಸುಂದರಿಯಾಗಿ ಮೆರೆಯುತ್ತಾ ಇದ್ದಳು. ಆ, ಏನು ಮಾಡೋಣ, ಏನು ಮಾಡೋಣ, ಅದೊಂದು ದಿವಸ ಯಾರು ಅರಿಯದ ತೆರದಲ್ಲಿ ಆ, ನನ್ನ ಮಗಳನ್ನು ಅಪಹರಿಸಿ ಬಿಟ್ಟ ಈ ಶಂಕರ. ಇವನೇ ಇವ. ಆ. ಆ ಹೊತ್ತಲ್ಲಿ ನನ್ನ ತಲೆಯನ್ನ ಚೆಂಡಾಗಿ ಮುಂದುವರೆದಿದ್ದೆ. ಆದರೆ ಸರಸಿಜಾಸನನೆಂದ ನುಡಿಗೆ ಬ್ರಹ್ಮದೇವನ ಹೆಬ್ಬರಳಿಂದ ಹುಟ್ಟಿದವ ನಾನು, ಆ. ಬಲಗೈಯ ಹೆಬ್ಬರಳಿಂದ ಹುಟ್ಟಿದವ ನಾನು. ಹೌದು. ನಮ್ಮ ಮಾನಸ ಪುತ್ರರಲ್ಲೇ ಓರ್ವ. ಆ, ಪ್ರಜಾ ಸೃಷ್ಟಿಯ ನನ್ನ ಗುರಿ, ಇದು ಜಗತ್ತಿಗೆ ಗೊತ್ತಿರುವ ವಿಚಾರ. ಹೌದಜ್ಜ. ಹಾಗಿತ್ತು ಆ, ನನ್ನ ತಂದೆಯವರು ಬಂದು ಹೇಳಿದ್ದಿಷ್ಟೇ, ಆ, ಮಗು ಆ, ನೀನು ಅವಸರ ಪಡಬೇಡ, ಆ, ಆ. ಹೇಗೂ ಶಿವನೊಂದಿಗೆ ಆಕೆಯ ಮದುವೆಯಿಂದ ನೆರವೇರಿಸು. ಆ, ಸರಸಿಜಾಸನನೆಂದ ನುಡಿಗೆ ನಾ ಮರುಳಾಗಿ ಆ, ಸುತೆಯನ್ನು ಕೊಟ್ಟೆ. ಆದರೆ ಆ. ಪರೀಕ್ಷಿಸಲು ಕೋಡಗನ ಕೈಗೆ ಮಾಣಿಕ್ಯವನ್ನು ಕೊಟ್ಟಂತಾದ್ರೆ ಏನಾದೀತು? ಕೋಡಗ ಅಂದ್ರೆ ಏನು? ಮಂಗ. ಮಂಗ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ಅಂತ ರೂಢಿಯಲ್ಲಿ ಕೊಟ್ಟ ಹಾಗೆ. ಮಾತಿಲ್ವಾ? ಹೌದಲ್ಲ, ಹಾ. ಕೊಟ್ಟ ಹಾಗೆ. ಹೌದು. ಅಲ್ಲಿಯೂ ಪ್ರಶ್ನೆ ಬರ್ತದೆ, ನಿನ್ನ ಅರ್ಥ ಎಲ್ಲ ಗೊತ್ತಾಗ್ತದೆ ನನಗೆ. ಹಾ. ಕೊಟ್ಟವನಕ್ಕಿಂತ ಕೊಟ್ಟವ ಮಂಗ. ಎಂತವ ಅಲ್ಲ, ಕೊಟ್ಟವ ಎಂತವ ಅಂತ ಕೇಳಿ ಬೇರೆ ಯಾರು ನಾನು ಕೇಳುದಿಲ್ಲ. ಅಲ್ಲ, ನೀನು ಬೇರೆಯವರು ಕೇಳ್ಬೋದು. ಕೇಳ್ಬೇಕಂತಿಲ್ಲ, ನನಗೆ ಗೊತ್ತಾಗ್ತದೆ, ಹಾ. ನನಗೆ ಅರ್ಥ ಆಗ್ತದಲ್ಲ. ಅಲ್ಲ, ನನಗೆ ಕೇಳುವ ಅಭ್ಯಾಸ ಇಲ್ಲ, ಬೇರೆಯವರು ಕೇಳಬಹುದು ಅಂತ ನನ್ನೊಂದು. ಸರಿಯಪ್ಪ. ಆದ್ದರಿಂದ ಹೌದು. ಕೋಡಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಾಯಿತು ನನ್ನ ಬದುಕು. ಅಕ್ಕಟ ಈತನ ಸಂಬಂಧವನ್ನು ಬೆಳೆಸಿ ನನ್ನ ಬದುಕನ್ನೇ ನಾಶ ಮಾಡಿಕೊಂಡೆ. ಆದರೆ ಒಂದುಂಟು, ಏನು? ಲೋಕವೇ ಅವನನ್ನು ಆರಾಧಿಸ್ತದಲ್ಲ ಅಜ್ಜ, ಆರಾಧಿಸ್ತದ ಮಹಾದೇವ ಎನ್ನುವ ಹಾಗೆ. ಇವ ಮಹಾದೇವನೇ. ಹೌದು. ಇವನಿಗೆ ಏನುಂಟು? ಸ್ನಾನವಿದೆ ಇವನಿಗೆ. ಈತನು ದೇವರನ್ನು ಪೂಜಿಸುವವರಿದ್ದಾರೆ, ಆರಾಧಿಸುವವರಿದ್ದಾರೆ. ಹೌದು, ಏನು ಜಗದೊಡೆಯ ಎನ್ನುವ ಹಾಗೆಯೂ ಹೇಳ್ತಾರೆ. ನಿನ್ನಂಥವರು ಜಗದೊಡೆಯ ಅಂತ ಹೇಳಬಹುದು, ಆ, ನನ್ನಂತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ತ್ರಿಮೂರ್ತಿಗಳನ್ನು ಒಪ್ಪಿಕೊಂಡವರಲ್ಲ ಅಜ್ಜ. ನೀವು ಎಲ್ಲವನ್ನು ಅವರ ಒಪ್ಪಿಕೊಂಡವರು. ಅನುಗ್ರಹದಿಂದಲೇ ನಮಗೆ ಪದವಿ ಸಿಗುವುದು. ಪ್ರಸಾದ ನಮಗೆ ಪದವಿ ಬೇಕಲ್ಲ. ನೀನು ಅದನ್ನು ಬಯಸುವವ. ನೀನು ಕೂಡ ಪದವಿ ಇಲ್ಲದೆ ಯಾವುದು ಬೇಕು. ನಡೀತದ ಹೇಳಿ. ನೀನು ಒಂದು ರೀತಿಯಲ್ಲಿ ಅಧ್ಯಕ್ಷನೇ ಆಗಿದ್ದಿ. ಹಾ. ಆದರೆ ಈತ ಆದ್ರೆ ಅಧಿಕಾರ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ ಈಗ ನನಗೆ. ಅದು ಈಗ ಕಡಿಮೆ ಆಯ್ತಾ? ಅಲ್ಲ, ಸ್ವಲ್ಪ ಅನಿಸುವುದು ಕೆಲವೊಂದು ಸಂದರ್ಭ. ಒಂದು ಮನ್ವಂತರದ ಪರ್ಯಂತರ ಒಬ್ಬ ದೇವೇಂದ್ರ, ಹಾ. ನಿನಗೆ ಅದು ಸಾಕಾಗುವುದಿಲ್ಲ ಅಲ್ಲ? ಹ, ಏನು ಮಾಡೋಣ ಹೇಳು. ಆದರೆ ಈತನ ವಿಷಯಕ್ಕೆ ಬರೋಣ ನಾವು. ಇವ ಸ್ನಾನ ಮಾಡ್ತಾನೆ. ಆದ್ರೆ ಒಂದು ವಿಷಯ ಉಂಟು. ಹಾ, ಶಿರದಲ್ಲಿ ಗಂಗೆಯನ್ನು ಧರಿಸಿದ ಈತ ಹಾ, ಸ್ನಾನ ಮಾಡಿದ ಹಾಗೆ ಅಲ್ವಾ? ಗಂಗೆಯನ್ನೇ ಶಿರದಲ್ಲಿ ಧರಿಸಿದವ, ಆ ಮುಖೇ ನಮಗೆ ಆತ ಸ್ನಾನ ಮಾಡಿದ ಹಾಗೆ ಅಂತ ವಿಷಯ ಅನಿಸುವುದಿಲ್ಲ. ಒಳ್ಳೆದುಂಟು. ಹಾ. ಕೊಡಪಾನ ಹೊತ್ತು
ಹಿಡಿದುಕೊಂಡು ನಿಂತ ಮಾತ್ರಕ್ಕೆ ಸ್ನಾನ ಮಾಡಿದಾಗ ಆಗ್ತದ? ಸ್ವಲ್ಪ ಕಣಕ್ಕೆ ಬಿದ್ರು ನಡೀತದೆ ಅದ್ರಲ್ಲಿ. ನಡೀತದಲ್ಲ. ನಿನ್ನಂಥವರಿಗೆ ಅದು ಸರಿ ಅಂತ ಮತ್ತು ಕಾಣ್ತದೆ. ಒಂದು ವಿಷಯ ಉಂಟು. ಹಾ, ಇರುವುದು ಕೈಲಾಸ ಪರ್ವತ. ಅದೇ ಸ್ನಾನ ಇಲ್ಲ, ಸ್ಥಾನವೂ ಇಲ್ಲ. ಹ, ಮತ್ತೆ ಸ್ವಲ್ಪ ಮಂಜು ಕರಗಿದ್ರೆ ಈ ಪರ್ವತದ್ದು ಅದು ಕೂಡ ನಿನಗೆ ಅಲ್ಲ. ಸ್ನಾನ ಮಾಡಿದ ಹಾಗೆ ಆಗ್ತದೆ ಅಂತ. ಅಂತಾದ್ರೆ ಮಾತಾಡೋ ಅಗತ್ಯವೇ ಇಲ್ಲ. ಯಾಕೆ ಗೊತ್ತಲ್ಲ ನಿನಗೆ? ಮಂಜು ಬೆಟ್ಟದಲ್ಲಿ ನೆಲೆಸಿರುವವ ನಂಜುಂಡೇಶ್ವರ. ಮಂಜನ್ನು ಉಂಡದ್ದರಿಂದ ನಂಜುಂಡೇಶ್ವರ. ಅದೌದು. ಮಂಜಿನ ಕರಗಿ ನೀರಾದ್ರೆ ಇವನ ಸ್ಥಾನವೇ ಇಲ್ಲ ಇವನಿಗೆ. ಉಂಟ ವಿಷಯ ಹೌದಜ್ಜ ನೀವು ಹೇಳುದು. ಮತ್ತೆ ಇವ ಜಪ ಮಾಡ್ತಾನು ಇಲ್ವಾ? ನನಗೆ ಗೊತ್ತುಂಟ ಇವ ಮಾಡಿದ್ದು ಗೊತ್ತುಂಟ? ಗೊತ್ತೂ ಇಲ್ಲ. ಆದ್ರೆ ಹಾಗಾದ್ರೆ ಇವ ಮಾಡಿವ ಜಪ ಮಾಡುತ್ತಾನೋ ಒಂದು, ಪಿತೃತರ್ಪಣ ಕೊಡ್ತಾನೋ ಇವ. ಆದ ಕಾರಣ ಇವನಿಗೆ ಅಪ್ಪ ಇದ್ರೆ ಅಲ್ವ ಇವ ಪಿತೃತರ್ಪಣ ಕೊಡುದು. ಇವನಿಗೆ ಅಪ್ಪನೂ ಇಲ್ಲ, ಏನು ಸಂಸ್ಕಾರವೇ ಇಲ್ಲ. ಸಂಸ್ಕಾರವಂತರಾಗಿ ಜಗತ್ತಿನಲ್ಲಿ ಬಾಳಬೇಕಿದ್ರೆ ಅದೆಷ್ಟೋ ಕಲಿಯುವುದಕ್ಕಿದೆ. ಆತನ ನಿತ್ಯ ಜೀವನದಲ್ಲಿ ಅದೆಲ್ಲವನ್ನು ಅಳವಡಿಸಿಕೊಂಡು ಬದುಕಬೇಕಾಗ್ತದೆ. ಅದು ಯಾವುದು ಈತನಿಗಿದ್ದ ಹಾಗೆ ಇಲ್ಲ. ಮತ್ತೊಂದು ಉಂಟು ಇವನಿಗೆ. ಇವ ಸ್ನಾನ ಮಾಡ್ತಾನೆ, ಉಂಗುಷ್ಟದಿಂದ ನೆತ್ತಿಯ ಪರ್ಯಂತರ ಸತ್ತವರ ಆ ಹೆಣ ಸುಟ್ಟ ಭಸ್ಮ ಉಂಟಲ್ಲ ಅದನ್ನು ಲೇಪಿಸಿಕೊಂಡು. ಆಮೇಲೆ ಇವನಿಗೆ ಮಾಲಿಕೆ ರುಂಡಮಾಲ. ರುಂಡಮಾಲ ಹೌದು, ಹೆಣದ ಆ ರುಂಡವನ್ನು ಮಾಲೆಯನ್ನಾಗಿ ರೂಪಿಸಿಕೊಂಡು ಅದನ್ನು ಧರಿಸಿ ಮೆರೆಯುವ ಈತ ರುಂಡಮಾಲ. ಯಾರಿಗೂ ಬೇಡದನ್ನು ಇವ ಒಪ್ಪಿಕೊಂಡಿದ್ದಾನೆ ಅಂತ ಆಯ್ತು. ಉಡುವುದಕ್ಕೆ ಎಷ್ಟೇ ಬಡವನಾದ್ರೂ ಕೂಡ ಒಂದು ಬಟ್ಟೆಯನ್ನು ತಂದುಕೊಂಡು ಆತನ ಮಾನ ಪ್ರಾಣ ಅದನ್ನೆಲ್ಲ ಮಾನವನ್ನು ಮುಚ್ಚಿಕೊಳ್ಳುತ್ತಾನೆ. ಆದ್ರೆ ಈತನಿಗೆ ಆ ಗತಿಯೂ ಇಲ್ಲ. ಕುಲಿತು ವ್ಯಾಘ್ರ ಚರ್ಮಧಾರಿ ಇವ ದಿಗಂಬರ ಹೇಳ್ಬಹುದು. ದಿಗ್ಗಂಬರಾದವನಿಗೆ ದಿಗಂಬರ, ನನಗೆ ಯಾಕೆ ಬಟ್ಟೆ? ಇದೆಲ್ಲ ಸಮರ್ಥಿಸಿಕೊಳ್ಳುವಂತ ವಿಚಾರ. ಹಾಗೆಂದು ಮಾತ್ರ ಇವನ ನೋಡು, ತಲೆ ನೋಡು, ಅವನ ಕೂದಲು ನೋಡು, ಹಕ್ಕಿಯ ಗೂಡಿನ ಹಾಗೆ ಕಾಣ್ತಾ ಇದೆ. ಮತ್ತೆ ಆಮೇಲೆ ಕಾಲಮಿತಿಯಲ್ಲಿ ಮುಗಿಬೇಕು ನಮ್ಮ ಕೆಲಸ. ಅದಕ್ಕಾಗಿ ಯಾವುದು ಬಿಡುವುದು ಯಾವುದು ಮಾತಾಡುತ್ತಾ ಅರ್ಥ ಆಗ್ತಾ ಇಲ್ಲ. ನಾನು ಕೂಡ ಅದಕ್ಕೆ ಆಹ್ವಾನಿಸುವುದು. ಹೌದು, ಆದ ಕಾರಣ ಇವನಿಗೆ ಆಭರಣಗಳು ಯಾವುದೋ ನಾಗಪ್ಪಗಳು ಇದೆಲ್ಲವನ್ನು ಧರಿಸಿಕೊಂಡ ಈ ಪಿಶಾಚಿಗೆ ನನ್ನ ಮಗಳನ್ನು ಕೊಟ್ಟು ನಾನು ಕೆಟ್ಟೆನಲ್ಲ. ಅವೆಲ್ಲ ಏನು ಮಾಡುವುದಕ್ಕೆ ಆಗ್ತದೆ? ಏನು ಮಾಡುವುದಕ್ಕಾಗುವುದಿಲ್ಲ. ಆದರೂ ಕೂಡ ಇವನನ್ನು ದೇವರಂತ ಪೂಜಿಸುವವರಿದ್ದಾರೆ. ದೇವರೆಂದು ಪೂಜಿಸುವವರಿದ್ದಾರೆ ಜಗತ್ತಿನಲ್ಲಿ. ಏನು ಅಜ್ಜನಿಗೆ ನಿಂದು ಏನು? ನೀನು ಆಚೆಗೂ ಇದ್ದಿ ಈಚೆಗೂ ಇದ್ದಿ, ನನಗೆ ಗೊತ್ತಾಗ್ತದೆ. ನಾನು ಹೋದ ಮೇಲೆ ನೀನು ಅವನ ಹತ್ರ ಏನು ಮಾತಾಡ್ತೀನಿ ನನಗೆ ಗೊತ್ತಾಗ್ತದೆ. ಅದು ಬಿಡು. ಎಲ್ಲರ ತೀರ್ಮಾನ ಅಜ್ಜ, ನಾನು ಏನು ಮಾಡಿ ಬರ್ತದೆ ಹೇಳಿ. ಜ್ಞಾನ ಸತ್ರದಲ್ಲಿ ನೀನು ಹಾಗೆ ನಡೆಯಬೇಕಷ್ಟೇ. ಮತ್ತೆ ನಮಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇವನನ್ನು ಪೂಜಿಸುವ ಪಂಗಡ ಒಂದು ಇದೆ. ಯಾವುದು? ತದುಜರತಿ ಮಾಂಸಾರಿಗಳು, ಭೂತ ಪಿಶಾಚಿಗಳು. ಆದ್ದರಿಂದಲೇ ಅವರೋ ಒಮ್ಮೆ ಇವನನ್ನು ಶಂಭೋ ಶಿವಶಂಕರ ಎಂಬುದಾಗಿ ಸ್ಮರಣೆ ಮಾಡಿದರೆ ಸಾಕು, ಭಕ್ತ ಮೆಚ್ಚಿದೆ. ಒಂದು ವಿಷಯ ಉಂಟು ಅಜ್ಜ, ಸ್ತುತಿಂ ಕರೋತೀತಿ ಶಂಕರ. ಇವನನ್ನು ಭಜಿಸಿದ್ರೆ ಕರ ಎತ್ತಿ ವರ ಇತ್ತು ಹರಸಿ ಅನುಗ್ರಹಿಸುವವ ಇವನಂತೆ. ನೀವು ನಂಬುತ್ತಿ? ನಾನು ನಂಬದೇ ವಿಧಿಯಿಲ್ಲ. ಇವನಿಂದ ವರ ಪಡೆದು ನನ್ನಲ್ಲಿಗೆ ಬಂದಿದ್ದಾರೆ, ನನಗೆ ಸಮಸ್ಯೆ ತಂದೊಡ್ಡಿದ್ದಾರೆ. ಇವರೆಲ್ಲ ಈತನನ್ನು ಪೂಜಿಸುವವರು. ಆ ಸಾಲಿಗೆ ನೀನು ಸೇರ್ತಿ ನನ್ನ ಲೆಕ್ಕಾಚಾರ ಪ್ರಕಾರ. ಉಪಾಯ ಇಲ್ಲ ನಮಗೆ. ನಿನಗೆ ಉಪಾಯ ಇಲ್ಲ ಅಂತ ಅಪಾಯವನ್ನು ತಪ್ಪಿಸುವುದಕ್ಕೆ ನೋಡುವುದು ಬೇಡ. ನನಗೆ ನನ್ನ ಮಾನ ಮರ್ಯಾದೆ ಎಲ್ಲ ಇಲ್ಲಿ ಹೋಗಿದೆ. ಇವನ ಇಲ್ಲಿಗೆ ಬಂದು ಅದು ಬಿಡು. ರಾಕ್ಷಸ ಪಿಶಾಚಿಗಳು ಇವನನ್ನು ಪೂಜಿಸುತ್ತಾರೆ, ಇವನನ್ನು ದೇವರನ್ನು ಭಾವಿಸುತ್ತಾರೆ, ಆರಾಧಿಸುತ್ತಾರೆ. ಒಂದು ತಪಸ್ಸು ಮಾಡಬೇಕಂತಿಲ್ಲ. ಹಗ್ಗದ ದೇವರು ಈತ ಒಂದು ಉಳಿಯುತ್ತಾನೆ. ಆದ್ದರಿಂದ
ಮರ್ಯಾದೆಯಿಂದ ಗೌರವವನ್ನು ಪಡೆಯುವುದಕ್ಕಾಗಿ ಬಂದವ ನಾನು. ಯಾವುದರಲ್ಲೂ ಕಡಿಮೆ ಇಲ್ಲ. ಜಗತ್ತಿಗೆ ಹೆಣ್ಣು ಗಂಡುಗಳ ಸಂಪರ್ಕದಿಂದ ಪ್ರಜೆಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಜಗತ್ತಿಗೆ ಪ್ರಪ್ರಥಮವಾಗಿ ತೋರಿಸಿಕೊಟ್ಟವ ಈ ದಕ್ಷ ಪ್ರಜಾಧಿಪತಿ. ಇಂತಹ ನನಗೆ ಈ ನೆರೆದಿರುವ ಈ ಸಭೆಯಲ್ಲೇ ಅಪಮಾನ ಆಯಿತು ಅಂತಾದರೆ ಕ್ಷಣವೂ ನಿಲ್ಲುವುದಿಲ್ಲ, ನಡೆಯುತ್ತೇನೆ. ಶಂಕರ, ನೆನಪಿಟ್ಟುಕೋ, ನನಗಾದ ಅಪಮಾನ ಬಿಡುವುದಿಲ್ಲ. ಒಂದಲ್ಲ ಒಂದು ದಿವಸ ನಿನ್ನಲ್ಲಿ ಹಾಗೆಯನ್ನು ತೀರಿಸ್ತೇನೆ. ಬರ್ತೇನೆ. ಸುರಪಾಲ ದೇವಾ, ಯಾವ ಸಭೆಗೆ ಎಂಥವರನ್ನು ಕರೀಬೇಕು ಅಂಥವರನ್ನೇ ಕರೀಬೇಕು. ನಾವು ಒಮ್ಮೊಮ್ಮೆ ಧಾರ್ಮಿಕ ಸಭೆಗೆ ಧಾರ್ಮಿಕ ಮಾತಾಡುವವರನ್ನೇ ಕರೀಬೇಕು. ರಾಜಕೀಯ ಸಭೆಗೆ ಅಂಥವರೇ ಹೋಗಬೇಕು. ಮಾತಾಡ್ತಾರೆ, ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಧಾರ್ಮಿಕ ಸಭೆಯಲ್ಲಿ ರಾಜಕೀಯವು, ರಾಜಕೀಯದಲ್ಲಿ ಧರ್ಮ ಬೇಕು. ಅಲ್ಲ, ದಕ್ಷ ಎನ್ನುವ ಹೆಸರನ್ನ ಇಟ್ಟುಕೊಂಡಂತಹ ಈತ ಅದಕ್ಷನಾಗಿ ಹೋದನಲ್ಲ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂನೋಪಕರಣಿ. ಮಹಾತ್ಮ ಎನ್ನುವ ಹೆಸರನ್ನು ಇಟ್ಟುಕೊಂಡ ಮಾತ್ರಕ್ಕೆ ಒಬ್ಬ ಮಹಾತ್ಮನಾಗುವುದಿಲ್ಲ. ಆತ ಮಾಡುವ ಕೆಲಸ ಕಾರ್ಯಗಳಿಂದಲೇ ಓರ್ವ ವ್ಯಕ್ತಿ ಮಹಾತ್ಮನಾಗುತ್ತಾನೆ. ಅದು ಹೌದು. ನಾನು ಆತನನ್ನು ಮಾನಿಸಲಿಲ್ಲ ಎಂದು ಹೇಳಿದನಲ್ಲ. ಯಾಕೆ ನಾನು ಮಾನಿಸಬೇಕು? ಆವ ದೇಶದ ದೊರೆಯಾದ ಯಾವ ದೇಶದ ದೊರೆ ಆತ ಬರುವಾಗ ಏಳಲಿಲ್ಲ, ಮಾನಿಸಲಿಲ್ಲ ಎನ್ನುವ ಕಾರಣಕ್ಕೆ ಏನೇನೋ ಹೇಳಿದ. ನನ್ನ ಬಗ್ಗೆ ಅಸಭ್ಯ ನುಡಿಗಳನ್ನಾಡಿದ. ಈ ಜ್ಞಾನ ಸತ್ರದ ಅಧ್ಯಕ್ಷ ಪೀಠದಲ್ಲಿ ಆಸೀನನಾದ ನಾನು ಸಭೆಯಲ್ಲಿ ನಡೆಯುತ್ತಿರುವಂತಹ ಎಲ್ಲವನ್ನು ವೀಕ್ಷಿಸಬೇಕು, ನೋಡಬೇಕು. ಮಾತ್ರ ಅಲ್ಲ, ಒಂದೆಡೆಯಲ್ಲಿ ಕಲ್ಪದ ಅಧ್ಯಕ್ಷನಾದ ವಿಷ್ಣುವಿನ ಸೇವೆ ನಡೆಯುತ್ತಾ ಉಂಟು. ಹೌದು. ಅಧ್ಯಕ್ಷ ಸ್ಥಾನವನ್ನು ನಾನು ಕಾಪಾಡಿಕೊಳ್ಳಬೇಕು ಅಂತಾದರೆ ವಿಷ್ಣು ಬಂದರಷ್ಟೇ ಹೇಳಬೇಕು. ಅದು ಈತನಿಗೆ ನಾನು ಯಾಕೆ ಹೇಳಬೇಕು? ನಿಯಮ ಗೊತ್ತಿಲ್ಲದ್ರೆ ಕೆಲವೊಮ್ಮೆ ಇವನ ಹಿನ್ನೆಲೆ ಏನು ಬಲ್ಲೆಯ? ಬ್ರಹ್ಮನ ಹೆಬ್ಬೆಟ್ಟಿನ ಮಗ. ಅದು ಹೌದು. ಹೆಬ್ಬೆಟ್ಟಿನ ಮಗ ಎನ್ನುವುದೊಂದು ಬಿಟ್ರೆ, ಬ್ರಹ್ಮ ಮಾನಸ ಪುತ್ರ ತಾನಿದ್ದೇನೆ ಎನ್ನುವುದು ಬಿಟ್ರೆ, ಈ ಪ್ರಸಂಗದಲ್ಲಿ ಬಿಟ್ರೆ ಇವನ ಹಿನ್ನೆಲೆ ಏನಿದೆ ಹೇಳು? ಬ್ರಹ್ಮ ಮಾನಸ ಪುತ್ರರು 9 ಜನ ಇಲ್ಲಿ ಇಲ್ವಾ? ಅವರು ನನ್ನನ್ನು ಮಾನಿಸಲಿಲ್ವಾ? ಅಧ್ಯಕ್ಷ ಪೀಠವನ್ನು ಕೊಟ್ಟವರು ಅವರೇ ಅಲ್ವೇ? ಬ್ರಹ್ಮನ ಮನಸ್ಸಿನಿಂದ ಜನಿಸಿದಂತಹ ಮರೀಚಿ ಬ್ರಹ್ಮ, ಕಿವಿಯಿಂದ ಜನಿಸಿದಂತಹ ಪುಲಸ್ತ್ಯ, ಕಣ್ಣಿನಿಂದ ಹುಟ್ಟಿಕೊಂಡಂತಹ ಅತ್ರಿ, ಬಾಯಿಯಿಂದ ಜನಿಸಿದಂತಹ ಅಂಗೀರಸ, ಮನಸ್ಸಿನಿಂದ ಹುಟ್ಟಿಕೊಂಡಂತಹ ವಸಿಷ್ಠ, ಕೈಯಿಂದ ಜನಿಸಿದಂತಹ ಕ್ರತು, ಹೌದು, ಹೊಕ್ಕುಳಿನಿಂದ ಆವಿರ್ಭವಿಸಿದಂತಹ ಪುಲಾಹ ಈ ಜ್ಞಾನ ಸತ್ರದಲ್ಲಿ ನೆರೆದಿತ್ತು. ನನ್ನ ಅಧ್ಯಕ್ಷತನವನ್ನು ಒಪ್ಪಿದವರಿದ್ದಾರೆ. ಹೌದು. ಅಷ್ಟು ಮಾತ್ರ ಅಲ್ಲ, ಮನುಗಳು, ಮುನಿಗಳು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು ಎಲ್ಲರೂ ನನ್ನನ್ನು ಮಾನಿಸಿದವರಿದ್ದಾರೆ. ಹೌದು ಸ್ವಾಮಿ. ಹಾಗಾಗಿ ಈತ ಮಾನಿಸುತ್ತಿದ್ದರೂ ಚಿಂತೆ ಇಲ್ಲ. ತಲೆಯಲ್ಲಿ ನಾನು ಧರಿಸಿದಂತಹ ಚಂದ್ರನ ಬಗ್ಗೆ ಮಾತುಗಳನ್ನಾಡಿದ. ಮಾತ್ರ ಅಲ್ಲ, ಈ ಚಂದ್ರನನ್ನು ನಾನು ತಲೆಯಲ್ಲಿ ಧರಿಸುವುದಕ್ಕೆ ಕಾರಣನೇ ಈತ. ಚಂದ್ರನಿಗೆ 27 ಜನರನ್ನು ಕೊಟ್ಟು
ಅದರಲ್ಲಿ ರೋಹಿಣಿಯನ್ನು ಮಾತ್ರ ಆತ ಇಷ್ಟಪಡುತ್ತಾನೆ ಎನ್ನುವುದನ್ನು ತಿಳಿದು ಉಳಿದವರು ದೂರಿಕೊಂಡಾಗ ಚಂದ್ರನಿಗೆ ಕ್ಷಯವಾಗುವಂತೆ ಶಾಪವನ್ನು ಕೊಟ್ಟವನು ಇವನೇ ಇದ್ದಾನೆ. ಹಾಗಾಗಿ ಈತ ಹೇಳಿದ ಮಾತುಗಳಿಗೆ ನಾನು ಬೇಸರಿಸುವುದಿಲ್ಲ. ನನ್ನ ಭಕ್ತರ ಭಸ್ಮವನ್ನು ನಾನು ಧರಿಸುತ್ತೇನೆ. ಅಯ್ಯ ಸಭೆ ದಕ್ಷನಿಂದ ಇಬ್ಬಾಗವಾಗಿ ಹೋಯಿತು. ದಕ್ಷನ ಅನುಜ್ಞಾವರ್ತಿಗಳಾದ ಭೃಗು ಮೊದಲಾದವರು ನನ್ನ ವಾಹನವಾದ ನಂದಿಯನ್ನೇ ಶಪಿಸ್ತಾ ಇದ್ದಾರೆ. ನಂದಿಯೂ ಅವರಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಮರೀಚಿ ಬ್ರಹ್ಮನಿದ್ದಾರೆ. ಸಭೆ ಮುಂದುವರಿಯಲಿ, ನಾನು ತೆರಳುತ್ತೇನೆ. ಹರಿದೋ ಸಭೆಯಿಂದ ಹೊರಟ ನಂತರ ಆತನ ಉದ್ಗಾರವಿತು. ಹಾಗಾದರೆ ಇದು ಈತನಿಗೆ ಮಾತಾಡೋದಕ್ಕೆ ಆಗ್ತದೆ. ಬಾಯಿ ಬರದವಲ್ಲ ಇವ. ಇವನ ನಾಲಿಗೆ ಸರಿ ಉಂಟು ಅಂತ ಅರ್ಥವಾಯಿತು. ಬೇಕಂತಲೇ ಮಾತಾಡಲಿಲ್ಲ. ಯಾವ ದೇಶದ ದೊರೆ ಈತ? ಒಬ್ಬ ದೊರೆಯಾಗಿರಬೇಕು. ಉನ್ನತ ಹುದ್ದೆಯನ್ನು ಅಲಂಕರಿಸಿದವನು ಮಾತ್ರ, ಅಂಥವರಲ್ಲಿ ಮಾತ್ರ ಈತ ಮಾತಾಡುವವ. ಸರಿ, ಅದೆಷ್ಟೋ ಕಾಲ ಘಟಿಸಿ ಹೋಯಿತು. ಆದರೂ ಕೂಡ ಆ ದ್ವೇಷಾಗ್ನಿ ನನ್ನ ಹೃದಯದಲ್ಲಿ ಕುದಿಯುತ್ತಾ ಇದೆ. ಒಂದಲ್ಲ ಒಂದು ದಿವಸ ಸರಿಯಾದ ಪ್ರತೀಕಾರವನ್ನು ತೀರಿಸಬೇಕು. ಅದಕ್ಕಾಗಿ ನೇರವಾಗಿ ಅಪ್ಪನ ಬಳಿಗೆ ಹೋದೆ. ನನಗಾದ ಅವಮಾನವನ್ನು ತೋಡಿಕೊಂಡೆ. ಅಲ್ಲಿ ಬ್ರಹ್ಮದೇವರು ಹೇಳಿದಂತಹ ಮತಿ, ಮಗು, ಪ್ರಜಾಧೀಶ್ವರರಿಗೆ ನೀನು ಈಶ, ವರ ಪ್ರಜಾಧೀಶ್ವರ ಪಟ್ಟ. 9 ಮಂದಿ ಪ್ರಜಾಧಿಪತಿಗಳು ನಾವು. ಅದರಲ್ಲಿ 8 ಮಂದಿ ಪ್ರಜಾಧಿಪತಿಗಳಿಗೆ ನಾನೇ ಈಶ. ಈಗ ನಾನು ಮೇಲೇರಿದ ಹಾಗಾಯಿತು, ಆ ಪಟ್ಟವನ್ನು ಅಲಂಕರಿಸಿದ ಹಾಗಾಯಿತು. ಇನ್ನು ಒಂದೇ ಒಂದು ಗುರಿ, ಒಂದು ಯಾಗವನ್ನು ಮಾಡಬೇಕು. ಧಾರ್ಮಿಕ ಸಮ್ಮೇಳನ, ಧರ್ಮ ಅಧರ್ಮಗಳ ವಿವೇಚನವುಳ್ಳವರಿಗೆ ಅದರ ಬಗ್ಗೆ ಚಿಂತನೆಯನ್ನು ನಡೆಸುವ ಸಲುವಾಗಿ ಮಹಾಸಮ್ಮೇಳನವನ್ನು ಏರ್ಪಾಡು ಮಾಡಬೇಕು. ಬೃಹಸ್ಪತಿ ಆಚಾರ್ಯರ ಮುಖಾಂತರವಾಗಿ ಈ ಯಾಗ ನೆರವೇರಬೇಕು. ಎಲ್ಲರಿಗೂ ಆಮಂತ್ರಣವನ್ನು ಕಳುಹಿಸಿಕೊಟ್ಟಿದ್ದೇನೆ. ಆದರೆ ಅವನಿಗೆ ಮಾತ್ರ, ಆ ಶಿವನಿಗೆ ಆಮಂತ್ರಣವಿಲ್ಲ. ನಿರೀಶ್ವರ ಯಾಗ ಇದನ್ನು ನಡೆಸ್ತೇನೆ, ನೋಡ್ತೇನೆ.
ಇದು ಜನ ಯಾರು? ಯಾರು? ಇದು ನೀವಾ? ಇದು ನೀನಾ? ನೀವು ಅವತ್ತೊಮ್ಮೆ ನೀವು ಇನ್ನೂ ಇದ್ದೀರಾ? ಯಾಕೆ? ಅಲ್ಲ ಅವತ್ತೊಮ್ಮೆ ಹೇಳಿದ್ರಲ್ಲ ಹಾ ಎಲ್ಲ ಒಂದು ಕಡೆ ಬಿದ್ದು ಹಾ ನಾನು ಹೋದ್ರೆ ಅಂತ ಅನ್ಕೊಂಡಿದ್ದೆ. ಹೋದದ್ದೇ ಲೆಕ್ಕಾಗಿದ್ದ ಅದನ್ನೇ ಕಾಯ್ತಾ ಇದ್ದದ ನೀನು? ಹೌದು, ನೀವು ಭಾಗಮಂಡಲ ಮಹಾಬಳೇಶ್ವರ ಭಟ್ರು ನೀವಲ್ವಾ? ಹೌದು. ನನಗೆ ಈಗ ವೃತ್ತ ಸಿಕ್ಕಿದ್ದು ನಿಮ್ಮದು. ಇದು ಯಾರು? ಕಾಳು ಭಟ್ರು ಅಲ್ವಾ? ಕೈ ಭಟ್ರು. ಕಾಳು ಭಟ್ರು ಅಲ್ವಾ ನೀವು? ಮತ್ತೆ ಗುರ್ತ ಸಿಕ್ಕಿದ ನೀವು ಮಂತ್ರ ಹೇಳುವಾಗ ಉಂಟಲ್ಲ, ಕಾಲು ನಾಯಿ ಬಗಳಿದಾಗ ಹೇಳ್ತಾ ಇತ್ತು. ಹೌದಾ? ಹೌದು. ಆಗ್ಲಿ, ತೊಂದರೆ ಇಲ್ಲ. ಇದೇನು ಭಟ್ರೆ ನೀವು ತಾಗಿದ್ದೀರು? ನಿಮ್ಮ ಮರಣ ಯಾವ ಕಡೆ ಆಯ್ತು? ಬರೋಣ ಬರೋಣ ಯಾವ ಕಡೆ ಆಯ್ತು? ಬರೋಣ ಬರೋಣ. ಹೌದು, ಯಾವ ಕಡೆ ಆಯ್ತು? ನಿಮ್ಮದು ಶಾರ್ದ. ಓ, ನಾನು ಜೀವಂತ ಇರುವಾಗ ಶಾರ್ದ ಮಾಡ್ತೇನೆ ಭಟ್ರೆ? ಅಲ್ಲ, ಓ, ನಿಮಿಷಾರ್ಧ. ನಿಮಿಷಾರ್ಧ. ಹಾ, ನಿಮಗೆ ಹೇಳಿಕೆ ಸಿಕ್ಕಿದ? ನನಗೆ ಸಿಕ್ಕಿದೆ. ಸಿಕ್ಕಿದ? ಹೌದು. ನನಗೂ ಹೇಳಿಕೆ ಸಿಕ್ಕಿದೆ. ಎಲ್ಲಿಗೆ? ನಾವೊಂದು ಯಾಗಕ್ಕೆ ಹೋಗುದು. ಹೌದು, ನಾನು ಕೂಡ ಅಲ್ಲಿಗೆ. ನೀವು ಎಂತದ್ದು ಈ ಪ್ರಾಯದೆಲ್ಲ ಇಂಥದ್ದೇ. ಈ ಪ್ರಾಯದನ್ನು ಕಂಡ್ರೆ ಆಗುದಿಲ್ಲ ನನಗೆ. ಎಂತದ್ದು ಪ್ರಾಪ್ರ ಎಂತದ್ದು ಪ್ರಾಚೀನ ಬರಿಯದು. ಅದೇ ಭಟ್ರೆ, ಅಲ್ಲಿಗೆ ಹೋಗುದು ನಾವು. ಅಲ್ಲಿಗೆ? ನಾನು ಕೂಡ ಅಲ್ಲಿಗೆ. ಅಲ್ಲಿಗೆ ಹೌದು. ತಡ ಮಾಡುದು ಯಾಕೆ? ನಾನು ಬರ್ತೀನಿ, ಹೋಗುವ ನಿಮ್ಮ ಜೊತೆಗೆ. ನೀವು ಹಿಂದೆ ನೋಡುದು ಅದಕ್ಕ? ಹೌದು. ಅವಳು ನನ್ನ ಹೆಂಡತಿ. ಮತ್ತದು ಮಕ್ಕಳೆಲ್ಲ? ಮಕ್ಕಳು ನನ್ನದೇ. ನಿಮ್ಮದೆಯಾ? ಹೆಂಡತಿ ನನ್ನದಾಗುವ ಮಕ್ಕಳು ನನ್ನದಲ್ವಾ? ಎಲ್ಲಿಗೆ ಆಗುದಿಲ್ಲಲ್ಲ. ಸ್ವಲ್ಪ ಅಧಿಕವರ ಸಂಖ್ಯೆ ಅಂತ ನೀವು. ಸ್ವಲ್ಪ ಸ್ವಲ್ಪ ಬೇಕಲ್ಲ. ಆಗಲಿ ಭಟ್ರೆ, ತಡ ಮಾಡ್ಲಿಕ್ಕಿಲ್ಲ. ನೋಡು, ಅವ ನೋಡ್ತಾ ಇದ್ದಾನೆ ಕೈಗಟ್ಟಿಕೊಂಡು. ಅವಳು ಬರ್ತಾನ? ಬರ್ತಾನೆ ಅಂತ ಕಾಣ್ತದೆ. ತಡ ಮಾಡ್ಲಿಕ್ಕಿಲ್ಲ, ಆದಷ್ಟು ಬೇಗನೆ ಹವ್ಯ ಇವರು ಮಂಟಪದೆಲ್ಲ ಸೇರ್ಬೇಕಲ್ಲ. ಹೌದು. ಹೋಗುವ ಅಲ್ಲಿಗೆ ಭಟ್ರೆ. ಶಿವನ ಮಡದಿ ಎನಿಸಿಕೊಳ್ಳುವುದು ಎಷ್ಟು ಸೌಭಾಗ್ಯದ ವಿಷಯವಲ್ಲವೇ? ಇಲ್ಲಿ ನೋಡಿ, ಆಹಾ, ಎಲ್ಲಿ ನೋಡಿದರೂ ಅಲ್ಲಿ ಶ್ವೇತ ಶುಭ್ರವಾದಂತಹ ತುಹಿನ ರಾಶಿ. ಶ್ವೇತ ಅಂತ ಹೇಳಿದರೆ ಅದು ಶಾಂತಿಯ ಸಂಕೇತ. ಎಲ್ಲಿ ಶಾಂತಿಯು ಸರದಿಯೋಪಾದಿಯಲ್ಲಿ ನೆಲೆಸಿರುತ್ತದೋ ಅಲ್ಲಿ ಈಶ್ವರನು ನೆಲೆಸಿರುತ್ತಾನೆ ಎಂಬುದಲ್ಲವೇ ಈ ಭೂಲೋಕದವರ ನಂಬಿಕೆ. ಹಾಗೆಯೇ ನನ್ನವರ ಮನವನ್ನು ಅರ್ಥೈಸಿಕೊಳ್ಳುವ ಹಾಗೆ ಈ ಶಿಖರವನ್ನು ಅರ್ಥೈಸಿಕೊಳ್ಳುವುದು ಕಷ್ಟವೇ? ಹಾಗೆಯೇ ನಡೆದುಕೊಂಡು ಬರುತ್ತಾ ಬರುತ್ತಾ ಶಿಖರದ ಕೆಳಗಡೆಯಲ್ಲಿ ಯಾರೋ ಹೋಗುವಂತೆ ಕಾಣುತ್ತಾ ಇದೆ. ಅದು ಒಬ್ಬರಲ್ಲ, ಇಬ್ಬರಲ್ಲ, ಸಹಸ್ರ ಸಾವಿರ ಜನರು. ಸರಿಯಾಗಿ ಒಮ್ಮೆ ನೋಡಿದರೆ ಅಯ್ಯೋ, ಬ್ರಾಹ್ಮಣರು. ಏನಿರಬಹುದು? ಬ್ರಾಹ್ಮಣರು ಹಾಗೆ ಸುಮ್ಮನೆ ಹೋಗುವವರಲ್ಲ, ಒಂದು ಶುಭ ಕಾರ್ಯಕ್ಕೆ ಹೋಗುವವರಾಗಿರುತ್ತಾರೆ. ಆದರೆ ಶಿವನು ನೆಲೆಸಿರುವಂತಹ ಈ ಶಿಖರದ ಕಡೆ ಕಣ್ಣು ಹಾಯಿಸದೆ ಹೋಗುತ್ತಾ ಇರುವರು ಎಂದು ಆಗುವುದಾದರೆ ಏನೋ ವಿಶೇಷ ಇದೆ ಎಂದಾಯ್ತಲ್ಲವೇ? ನನ್ನಲ್ಲಿಯೇ ಏಕೆ ಕೇಳಿಕೊಳ್ಳುವುದು? ಹಾಗೆ ಅವರ ಬಳಿಗೆ ಹೋಗಿ ತಡೆದು ಮಾತನಾಡಿಸುತ್ತೇನೆ. ಹೋಗುತ್ತೇನೆ. ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ, ನಿಮ್ಮನ್ನು ಶುಭವಾಗಲಿ. ನಿಮ್ಮನ್ನು ತಡೆದಿದ್ದೇನೆ. ಹಾಗೆ ಹೋಗುವವರನ್ನು ತಡೆಯಬಾರದು ಎಂದು ಹೇಳುತ್ತಾರೆ. ಶಾಸ್ತ್ರ ಸಿದ್ಧ. ಹೌದು, ಆದರೆ ನಿಮ್ಮನ್ನು ತಡೆದು ನಿಲ್ಲಿಸಿದ್ದೇನೆ. ತಡೆ ವೇಗದಲ್ಲಿ ತಡೆ ಉಂಟಲ್ಲ? ಹೌದು. ಆಗಲಿ ಸ್ವಾಮಿ, ಕಣ್ಣಿಗೆ ಕಾಣುವಂತಹ ದೇವರು ಅಂತ ಹೇಳಿದ್ರೆ ಅದು ಬ್ರಾಹ್ಮಣರು ಅಂತ ಹೇಳೋ ಮಾತಿದೆ. ಎರಡು, ಒಂದು ಬ್ರಾಹ್ಮಣರು ಮತ್ತು ಒಂದು ಸರ್ಪ. ಈ ಬ್ರಾಹ್ಮಣರು ಶಾಪ ಕೊಟ್ರೆ ಇಡೀ ಕುಟುಂಬವೇ ಸರ್ವನಾಶ ಆಗ್ತದೆ ಅಲ್ಲವೇ? ಹೌದು. ಈ ಸರ್ಪ ಕಚ್ಚಿದ್ರೆ ಒಬ್ಬ ಮಾತ್ರ ಸಾಯುದು. ಹಾಗಾದರೆ ಶ್ರೇಷ್ಠರಲ್ಲಿ ಶ್ರೇಷ್ಠರು ಬ್ರಾಹ್ಮಣರು. ಹೌದು ಹೌದು.
ಎಲ್ಲಿಗೋ ಹೊರಟು ನಿಂತವರನ್ನು ತಡೆದಿದ್ದೇನೆ. ಆಗ್ಲಿ ತಡೆದು ಮಾತನಾಡಿಸುವುದು ಸರಿಯಲ್ಲ ಎನಿಸುತ್ತಾ ಇದೆ. ಆ. ಹೀಗೆ ದಯಪಾಲಿಸಿ. ಬೇಡ ಬೇಡ, ಇಲ್ಲಿ ಸಾಕಪ್ಪ, ಇಲ್ಲಿ ಸಾಕು, ಇಲ್ಲಿ ಸಾಕು, ಇಲ್ಲಿ ಸಾಕು. ತಡೆದವರಲ್ಲಿ ಒಂದು ಮಾತು. ಒಂದೇ ಮಾತಾ? ಹೌದು. ಆಗ್ಲಿ, ಬೇಗ ಮುಗಿಸ್ಬೇಕು ಮಾತ್ರ. ಆಮಲ್ಲಿಗೆ ಅವಲಿಂದ ಬಂದಿರಯ್ಯ ಭೂಮಿ ದೇವ, ಭೂಮಿ ದೇವ, ಭೂಮಿ ದೇವ. ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಾ ಇದ್ದೇನೆ ನಿಮಗೆ. ಸ್ವಾಮಿ, ಶಿಖರದ ಮೇಲೆ ನಿಂತು ನೋಡುತ್ತಿರುವಂತಹ ಕಾಲದಲ್ಲಿ ನಿಮ್ಮನ್ನು ಕಂಡೆ ಕುತೂಹಲ ಹೆಚ್ಚಾಯಿತು. ಕಾರಣ ಏನಿದೆ ಗೊತ್ತೇ? ಯಾಕೆ? ಬ್ರಾಹ್ಮಣರು ಹೌದು, ಒಬ್ಬರಲ್ಲ ಇರುವರಲ್ಲ, ಬಹಳಷ್ಟು ಸಹಸ್ರ ಸಾವಿರ ಬ್ರಾಹ್ಮಣರು ಎಲ್ಲರೂ ನಾವು ಇಬ್ಬರೆಲ್ಲ ಜೊತೆ- ಹಿಂದುಗಡೆ ಇದ್ದಾರೆ, ಬರ್ತಾ ಇದ್ದಾರೆ, ಇನ್ನು ಬರ್ತಾ ಬರ್ತಾ ಇದ್ದಾರೆ. ಇದ್ದಾರೆ. ಹಾಗಾದರೆ ಇಷ್ಟೊಂದು ಸಂಖ್ಯೆಯುಳ್ಳವರು ನೀವು ಜೊತೆಯಾಗಿ ಎಲ್ಲಿಗೋ ಹೊರಟು ನಿಂತಿದ್ದೀರಿ. ಹಾಗಾಗಿ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಎಲ್ಲಿಂದ ಬಂದಿರಿ ಎಂದು ಕೇಳಬೇಕಿತ್ತು. ಹೌದು, ಕುತೂಹಲವಷ್ಟೇ. ಆಗಲಿ. ಹಾಗೆ ನಿಮ್ಮವರನ್ನು ಸೇರಿಕೊಂಡು ಎಲ್ಲಿಗೆ ಹೋಗಿರಿ ಎಂಬ ಹಾಗೆ ಕೇಳಬೇಕಿತ್ತು. ಸ್ವಾಮಿ, ಇದು ಕೇಳುವುದಕ್ಕೆ ಇನ್ನೊಂದು ಕುತೂಹಲವಿದೆ. ಎಲ್ಲಿಗೆ ಅಂತ ಹೇಳಿದ್ರೆ ಅಪಶಕುನ ಆಗ್ತದೆ ಮಗನೇ. ಅಯ್ಯಯ್ಯೋ, ಹೇಳಬಾರ್ದು. ಕ್ಷಮೆ ಇರ್ಲಿ. ಆಗ್ಲಿ, ಹೋಗುವವರನ್ನು ತಡೆದು ನಿಲ್ಲಿಸಿ ಎಲ್ಲಿಗೆ ಹೋಗುವುದು ಅಂತ ಕೇಳಬಾರದು. ಸರಿ, ಆದರೆ ಕಾತರದಿಂದ ಕಾಯುತ್ತಾ ಇರುವಂತಹ ಇನ್ನೊಂದು ಪ್ರಶ್ನೆ, ಕುತೂಹಲ. ನೀವು ಮಾತ್ರವಲ್ಲ, ಹಿಂದೆ ನೋಡ್ಲಿಲ್ವಾ? ಅಂದ್ರೆ ಬ್ರಾಹ್ಮಣರು ಶುಭ ಕಾರ್ಯಕ್ಕೆ ಹೋಗುವವರು ಅಂತ ಹೇಳ್ಬೋದು. ಆದರೆ ಅಶುಭಂತವಾದಂತಹ ಕಾರ್ಯಗಳನ್ನು ಮಾಡುವವರು ಬ್ರಾಹ್ಮಣರಲ್ಲ. ಒಂದು ಮನೆಯಲ್ಲಿ ಸಾವಾಗಲಿ, ಒಂದು ಮನೆಯಲ್ಲಿ ಹುಟ್ಟಾಗಲಿ, ಅಲ್ಲಿ ಬ್ರಾಹ್ಮಣರಿರಬೇಕು. ಅವರು ಬಂದು ಆ ಕಾರ್ಯವನ್ನು ನಡೆಸಿಕೊಟ್ಟರು ಎಂದಾದರೆ ಅದು ದೇವರಿಗೆ ಸಮಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇಲ್ಲವೇ? ಹಾಗಾಗಿ ನೀವು ಶುಭ ಕಾರ್ಯಕ್ಕೆ ಹೋಗುವುದು ಅಂತ ಹೇಳಿ ಖಚಿತವಾಯಿತು. ಹೇಗೆ ಗೊತ್ತೇ? ಹಿಂದೆ ಇರುವವರಲ್ಲವೇ? ಹೆಂಡಿರು ಲಗ್ನ ಕೇಳೋ ಸಹ ಭೂಮಿ ದೇವ, ಕಂಡರೆ ಕೌತುಕವಿಂದು, ಕಂಡರೆ ಕೌತುಕವಿಂದು ಭೂಮಿ ದೇವ, ಕೆಸಗೊಂಡರೆ ಬೇಡನದು ಭೂಮಿ ದೇವ, ಭೂಮಿ ದೇವ. ನೀವು ಮಾತ್ರವಲ್ಲ, ನಿಮ್ಮ ಹಿಂದೆ ನೋಡ್ಲಿಲ್ಲ? ಹೌದು, ಮಹಿಳೆಯರು ಇದ್ದಾರೆ. ಮಹಿಳೆಯರ ಸಂಘವೇ ಉಂಟು. ಹೌದು, ನಿಮ್ಮ ಹೆಂಡತಿ ಮಕ್ಕಳನ್ನು ಇವರದ್ದೇ ಹೆಂಡತಿ. ಇವರದ್ದೇ ಹೆಂಡತಿ. ನನ್ನ ಹಿಂದೆ ಇರೋದು ನನ್ನ ಹೆಂಡತಿ. ಮತ್ತೆ ಯಾರು? ಮತ್ತೆ ಹೆಂಡತಿಯ ಮಕ್ಕಳು ಮಾತ್ರ ನಿಮ್ಮದೇ. ಮಕ್ಕಳು ಹೆಂಡತಿ ನನ್ನದಾಗುವ ಮಗಳು ನನ್ನದಲ್ವಾ? ಅದು ಹೇಳಲಿಕ್ಕೆ ಆಗುದಿಲ್ಲ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಮದುವೆ ಆಗಲಿಲ್ಲ? ಅವರಿಗೆ ಮದುವೆ ಆಗಲಿ? ಇಲ್ಲ ಇಲ್ಲ ಇಲ್ಲ, ಹುಡುಕುತ್ತಾ ಇದ್ದೇನೆ, ಸಿಗಲಿಲ್ಲ ಈಗ ಎಷ್ಟವರೆಗೆ.
ಸ್ವಾಮಿ, ಓ ನಿಮ್ಮ ಹೆಂಡತಿ ಮಕ್ಕಳನ್ನ ಕೂಡಿಕೊಂಡು ಹೋಗುತ್ತಾ ಇರುವಿರಿ. ಹೌದು. ಮಾತ್ರವಲ್ಲ, ಓ ಅಲ್ಲಿ ನೋಡಿ, ಹಾ ಅವರು ಒಬ್ಬರು ಗರ್ಭಿಣಿ ಅನಿಸುತ್ತದೆ. ಹೌದು. ಅವರು ನಡೆಯುತ್ತಾ ಇದ್ದಾರೆ ಅಂತ ನನಗೆ ಆಗುದಿಲ್ಲ, ಕಾಣುವುದಿಲ್ಲ ಅವಳಿಗೆ. ಹೌದು, ಹೌದು. ಕಾಲು ದಪ್ಪ ಹಿಡಿದಿದೆ ಅವರದ್ದು. ಹೌದು. ಆದರೂ ನೀವು ಹೊರಟು ನಿಂತಿದ್ದೀರಿ ಎಂದ ಮಾತ್ರಕ್ಕೆ ಹೌದು. ನನಗೆ ಒಂದು ವಿಷಯ ಆಶ್ಚರ್ಯ. ಗೊತ್ತಾಯಿತು. ಏನಂತೆ? ನೀವು ಶುಭ ಕಾರ್ಯಕ್ಕೆ ಹೋಗುವುದು ಅಂತಿದ್ದ ಶುಭ ಕಾರ್ಯವಲ್ಲ, ಮತ್ತೆ? ಅದು ಯಾವುದೋ ದೊಡ್ಡ ಕಾರ್ಯವೇ ಆಗಿರಬಹುದು ಎಂಬ ಹಾಗೆ. ಸ್ವಾಮಿ, ಓ ತಡೆದಿದ್ದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಏನಂತೆ? ನೀವು ಎಲ್ಲಿಗೆ ಹೊರಟು ನಿಂತಿರುವಿರಿ? ಒಂದು ಪ್ರಶ್ನೆ. ಎರಡನೇದು ಇಷ್ಟು ಸಂಖ್ಯೆ ಇಷ್ಟು ಹೌದು ಕೂಡಿಕೊಂಡು ಆದರೆ- ಎಲ್ಲಿಗೆ ಹೊರಟಿದ್ದೀರಿ? ಹೌದು. ಅಂದರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಬ್ರಾಹ್ಮಣರಲ್ಲಿ ಬೇರೆ ವಿಧಗಳಿದೆ. ಹೌದು. ಎಲ್ಲಾ ವಿಧದವರು ಸೇರಿಕೊಂಡು ಕೆಲವು ಹೊರಟು ಅಡ್ಡದವರಿದ್ದಾರೆ, ನಿಂತಿದ್ದೀರಿ. ಕೆಲವು ಉದ್ದದವರಿದ್ದಾರೆ, ಹೌದು. ಕೆಂಪು ನಾಮದವರಿದ್ದಾರೆ, ಮತ್ತೆ ಕಪ್ಪು ಕೆಂಪು ನಾಮದವರಿದ್ದಾರೆ, ಹೌದು. ಬಿಳಿ ನಾಮದವರಿದ್ದಾರೆ, ಹಾ. ಎಲ್ಲರಿದ್ದಾರೆ. ಹೌದು, ಎಲ್ಲರೂ ಜೊತೆಯಾಗಿ ಹೋಗುತ್ತಾ ಇರುವಿರಿ ಎಂದ ಮಾತ್ರಕ್ಕೆ ಹೌದು. ಕುತೂಹಲ ನನಗೆ. ಹಾ. ಕೇಳಿದ್ದೇನೆ. ಆಗ್ಲಿ ಮಗಳೇ, ಕಡಿಮೆ ದರದಲ್ಲಿ ಹೇಳುತ್ತೇನೆ ಮಗಳೇ. ಆಗದ ದಕ್ಷಿಣ ನಾವು ದಕ್ಷಿಣ ಬಹು ದಕ್ಷಿಣಗಳ ಬಹು ದಕ್ಷಿಣಗಳ ಲಕ್ಷ್ಯ ಸಂಖ್ಯೆ ರಾಶಿ ಲಕ್ಷ್ಯ ಸಂಖ್ಯೆ ರಾಶಿ ನಮ್ಮ ಅಪೇಕ್ಷೆಗಳ ದೇವರುತಿ ನಮ್ಮ ಅಪೇಕ್ಷೆಗಳ ದೇವರುತಿ ಒಪೆ ದಕ್ಷಿಣಕ್ಕೆ ಅಮ್ಮ ನಿಂತಿತ್ತಾ? ಸಾಕು, ನಾನು ವೇಗದಲ್ಲಿ ಹೋಗುವಾಗ ನಿಲ್ಲಿಸುತ್ತಾ ಇಲ್ವಾ ಅಂತ ಅದಾಗಲೇ ಲೆಕ್ಕ. ನಿಂತಾಗಿದೆ. ಅಮ್ಮ, ನಿಮ್ಮನ್ನು ಎಲ್ಲಿ ನೋಡಿದಾಗ ಉಂಟಮ್ಮ, ಅದು ಎಲ್ಲಿಂದ ಗೊತ್ತಾಗೋದಿಲ್ಲ. ಆವತ್ತು ಬಿದ್ದ ಪೆಟ್ಟಿಗೆ ಉಂಟಲ್ಲ, ಒಟ್ಟಿಗೆ ಎಲ್ಲ ತಲೆ ಎಲ್ಲ ಕೆಳಗೆ ತಿರುಗಿ ಹೋಗಿದೆ. ಹೌದು, ಹೌದು. ಹೌದು. ಅಮ್ಮ, ನಾವೆಲ್ಲರೂ ಒಟ್ಟಾಗಿ ಹೋಗುವುದು. ಹೌದು. ಇಲ್ಲೇ ಒಂದು ಯಾಗ ಉಂಟಮ್ಮ, ಯಾಗಕ್ಕೆ ಹತ್ತಿರದಲ್ಲಿ ಯಾಗಕ್ಕೆ ಹೋಗುವುದು. ಹಾ, ಹಾ, ಹಾ. ಬ್ರಾಹ್ಮಣರು ಎಲ್ಲರೂ ಸೇರಬೇಕು ಅಂತಾದ್ರೆ ಒಂದು ಊಟ ಸಿಗಬೇಕು ಅಂತ ಉಂಟು. ಹೇಳ್ತಾರೆ ಸ್ವಾಮಿ. ಓ ಓ ಬ್ರಾಹ್ಮಣರು ಬಂದು ಹಾ. ಅಲ್ಲಿ ಅನ್ನ ಸಂತರ್ಪಣೆ ಆಗುವಲ್ಲಿಗೆ ಬ್ರಾಹ್ಮಣರು ಬಂದು ಅನ್ನವನ್ನು ಸ್ವೀಕರಿಸಿದ್ರು ಅಂತ ಹೇಳಿದ್ರೆ ಹಾ. ಅದಕ್ಕಿಂತ ದೊಡ್ಡವಾದಂತಹ ಭಾಗ್ಯ ಇನ್ನೊಂದಿಲ್ಲ ಅಂತೆ. ಅದೇ ಭಾಗ್ಯಮ್ಮ, ನಮಗೆ ಗೃಹಲಕ್ಷ್ಮಿ ಭಾಗ್ಯ ಇವತ್ತು ಉಂಟು. ಹೌದು, ಅದಕ್ಕಾಗಿ ಹೊರಟದ್ದು ಅಲ್ವಾ? ಹೌದಮ್ಮ. ಅಲ್ಲಿ ಇಲ್ಲಿ ಹತ್ತಿರ ಎಲ್ಲಿ ಪ್ರಾಚೀನ ಕರ್ಮ. ಛೆ, ನಿಮಗೆ ಎಂತದ ಅವಾಗ ಅವಾಗ ಹೊರತು ಹೋಗುದು. ಮತ್ತೇನದು ಪ್ರಾಚೀನ ಕರ್ಮ? ಪ್ರಾಚೀನ ಕಲ್ಲು, ಪ್ರಾಚೀನ ಕಲ್ಲು ಗುಂಡಿ ಅಲ್ಲ, ಸುಳ್ಯ. ಇದು ಪ್ರಾಚೀನ ಬರಿ. ಪ್ರಾಚೀನ ಬರಿಕೆ ಅಮ್ಮ. ಅಲ್ಲಿಯೇ ಅಲ್ಲಿಗೆ ಅಯ್ಯೋ, ಹೊರಟದ್ದು. ಹಾ, ಅಲ್ಲಿ ಅಲ್ಲಿ ಯಾಗ ಮಾಡುವವರು ಯಾರು? ಅಲ್ಲಿ ಯಾಗ ಮಾಡಿದ್ರು ಲಕ್ಷ 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 ಅಲ್ಲ, ಕೋಟಿ. ಓ ಲಕ್ಷ ಯಾರು? ದಕ್ಷ ದಕ್ಷ ಪ್ರಜಾಪತಿಗಳು. ದಕ್ಷ ಪ್ರಜಾಪತಿ ಅಮ್ಮ ನಿಮ್ಮ ಯೋ ಯಾಗ ಮಾಡುತ್ತಿರುವುದು. ಯಾರು? ದಕ್ಷ ಪ್ರಜಾಪತಿ ಯಾಗ ಮಾಡುವುದಮ್ಮ. ನಿಮ್ಮ ಮಾತಲ್ಲಿ ನಾನು ಸುಳ್ಳು ಕೇಳುವುದಕ್ಕೆ ಇಲ್ಲಮ್ಮ, ಬ್ರಾಹ್ಮಣರು ಯಾಗಗಳು ಸುಳ್ಳನ್ನು ಹೇಳುವುದಿಲ್ಲಮ್ಮ. ಖಂಡಿತವಾಗಲೂ ಸಾಧ್ಯವಿಲ್ಲ. ಅದೇ ನೀವು ಹೇಳಿದಂತಹ ಮಾತು. ದಕ್ಷ ಪ್ರಜಾಪತಿ ಮಾಡುತ್ತಿರುವ ಯಾಗ. ದಕ್ಷ ಪ್ರಜಾಪತಿ. ಹೌದು, ಎಲ್ಲ ಕಡೆಗೆ ಹೇಳಿಕೆ ಹೋಗಿದಮ್ಮ. ನಾವೆಲ್ಲರೂ ಹೇಳಿಕೆ ಸಿಕ್ಕಿ ಹೋಗುದಮ್ಮ. ದೊಡ್ಡ ಯಾಗಮ್ಮ, ದೊಡ್ಡ ಯಾಗ. ಎಲ್ಲರಿಗೂ ಹೇಳಿಕೆ ಉಂಟು, ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ನಿಮಗೆ ಹೇಳಿಕೆ ಸಿಕ್ಕಿತ್ತು. ಹೌದಮ್ಮ, ಹೇಳಿಕೆ ಸಿಕ್ಕಿ. ಹೇಳಿಗೆ ಹೋಳಿಗೆ ವಹಿವಾಟು ಬಟ್ಟೆ ಕಟ್ಲೆ. ಇದು ಅವರೇ ಅಲ್ವಾ? ಯಾರು ಅವರೇ. ಅವರೆಲ್ಲ ಕಟ್ಲೆ ಅವರೇ. ಅವರಂದ್ರೆ ಇವ್ರನ್ನ ಕೊಟ್ಟದ್ದು ಎಲ್ಲಿಗೆ? ಕೈ ಸಾಲ. ಕೈ ಸಾಲಕ್ಕೆ ಇನ್ನು ಬಡ್ಡಿ ಕಟ್ಟಬೇಕು.
ನನಗೆ ತಪ್ಪು. ಕೈಲಾಸ ಕೈಲಾಸ ಶಂಕರನಿಗೆ ಸಂಕರಣನೆ ಕೊಟ್ಟದ್ದ. ಹಾ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಅಮ್ಮ ಹೋಳಿಗೆ ಬರ್ತಿದ್ದ. ಓ ಹೋಳಿಗೆ ಹೋಳಿಗೆಲ್ಲ ಹೇಳಿಕೆ ಹೇಳಿಕೆ ನಮಗೆಲ್ಲ ಹೇಳಿಕೆ ಸಿಕ್ಕಿ ಇವರಿಗೆ ಸಿಗ್ಲಿಲ್ಲ ಅಲ್ಲ. ಅಮ್ಮ ನೀವು ಅವರ ಮಗಳಲ್ವಾ? ಪರಿಚಯಿಸಿ. ಹರಿಯನವರ ಮಗಳಲ್ಲವೇ ನೀವು ಅಮ್ಮ. ಅಲ್ವಾ ಅಮ್ಮ? ಹೋಗದಿರುವ ಕಾರಣಗಳೇನು ಬೇಡಮ್ಮ. ಹೋಗದಿರುವ ಕಾರಣಗಳೇನು ಬೇಡಿರಮ್ಮ. ಅರಿಯದವರ ಮಗಳಲ್ಲವೇ ನೀವು ಅಮ್ಮ. ಅಮ್ಮ ಮಹಾಬಲೇಶ್ವರ ಭಟ್ರೆ ಈಚೆ ಬನ್ನಿ ಅಂತೆ. ಇದು ಇವರನ್ನು ಎಂತದ್ದು? ನೋಡುವಾಗ ಏನೋ ಒಂದು ಸಂಶಯ ಆಗ್ತಾ ಉಂಟು. ಎಂತದ್ದು? ನಮ್ಮಲ್ಲಿಯೇ ಒಂದು ಪ್ರಶ್ನೆ ಮಾಡಿದ್ರಲ್ವಾ? ಏನು? ಇವರನ್ನು ನೋಡಿದಾಗ ಉಂಟಲ್ಲ, ಹೌದು. ಇವರನ್ನು ಎಲ್ಲಿ ಕೊಟ್ಟದ್ದು ಅಂತ ಹೇಳಿದ್ದು ಕೈ ಸಾಲ. ಕೈಸಾಲಲ್ಲ, ಬಡ್ಡಿಯೇ ಕಟ್ಟಲಿಕ್ಕೆ ಪುಸ್ತೋತಿಲ್ಲ ಈಗ. ಕೈಲಾಸ ಹಾ ಅಲ್ಲಿಗೆ ಅಲ್ಲಿಗೆ ಕೈಲಾಸ ಯಾರಿಗೆ ಕೊಟ್ಟದ್ದು? ಶಂಕರ ಅಂತ ಹೇಳಿದಲ್ವಾ? ಶಂಕರಣ್ಣನಿಗ? ಹೌದು. ಶಂಕರ ದೇವರಿಗೆ. ಹೌದು ಅವರಿಗೆ ಕೊಟ್ಟದ್ದು. ಅವತ್ತು ಊಟ ಮಾಡಿ ಹೋಗಿದ್ದೇವಲ್ಲ. ಹೌದು. ಹಾಗಾದ್ರೆ ಕೇಳು, ಅವರಲ್ಲಿ ಕೇಳುವ. ಅಮ್ಮ ನಿಮ್ಮ ಹೆಸರು ದಾಕ್ಷಿಣ್ಯದಮ್ಮ ಅಲ್ವಾ? ದಾಕ್ಷಿಣೆ ಎಂತದ್ದು ದಾಕ್ಷಿಣೆ? ದಾಕ್ಷಿಣದಮ್ಮ, ದಾಕ್ಷಾಯಿ. ದಾಕ್ಷಾಯಿಣಿ ಹೌದಲ್ವಾ? ದಾಕ್ಷಾಯಿಣಿ. ದಕ್ಷ ಪ್ರಜಾಪತಿಯ ಮಗಳಲ್ವಮ್ಮ? ಹೌದು. ದಕ್ಷನ ಮಗಳು. ದಕ್ಷನ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ, ತಂದೆಯ ಮನೆಯಲ್ಲಿ ಆಗುವ ಕಾರ್ಯಕ್ರಮ ಅಲ್ವಾ? ಹೌದು ಸ್ವಾಮಿ. ಎಲ್ಲ ಕಡೆಗೆ ಹೇಳಿಕೆ ಹೋಗಿದಮ್ಮ. ನಾವು ಹೇಳಿಕಿದ್ದೇ ಹೋಗುವವರಮ್ಮ. ತಂದೆಯ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ ನಿಮ್ಮ ತಲೆಗೆ ಬರ್ಲಿಲ್ವಮ್ಮ? ಹೇಳಿಗೆ ಮರತಿರ್ಬೋದು, ಹೇಳಿಕ್ಕೆ ಆಗುದಿಲ್ಲ ಈಗ ಕೆಲವು. ಬಹುಶಃ ನನ್ನ ತಂದೆಯವರು ಹಾ. ಮರೆತಿರಬಹುದು. ಯಾರ ಕೈಯಲ್ಲಿ ಯಾರು ಕೊಟ್ಟಿರ್ಬಹುದಮ್ಮ. ಅಲ್ವೇ? ಹೌದು. ಇಲ್ಲದಿದ್ದರೆ ಅದು ನಮ್ಮವರಿಗೆ ಹಾ. ಕೊನೆಯದಾಗಿ ಹೇಳುವುದು ದೂರದವರಿಗೆ ಮೊದಲು ಹೇಳುವುದು ಅಂತ ನಾವು ಹೇಳುದಲ್ವೇ? ಹೌದು. ಹಾಗೆ ಕೊನೆಯದಾಗಿ ಹಾ. ಏನೋ ಅವಸರದಲ್ಲಿ ಏನೋ ಮರೆತಿರೋ. ಇವತ್ತು ಇಲ್ಲದ್ರೆ ನಾಳೆ ಬರ್ಬಹುದು ಹೌದಮ್ಮ. ಅಲ್ವೇ? ಹೇಳಿಕೆ ಅಂತ ಬರಬಹುದು. ಆದರೆ ಯಾಕೆ? ಆದರೆ ಬೇಸರಿಸುವುದು ಬೇಡಮ್ಮ. ಎಮ್ಮಯ ಸಂಗಡ ಬನ್ನಿರಮ್ಮ. ಅಲ್ಲಿವರೆಗೆ ಹೋಗುವ ಒಂದು ಆ ಕ್ಷಣ ನೋಡ್ಬೇಕಮ್ಮ. ಸ್ವಾಮಿ ಅಮ್ಮ ಧನ್ಯನಾದೆ. ಯಾಕಮ್ಮ? ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಯಿತು. ಯಾಕೆ? ಅಪ್ಪನ ಮನೆಯಲ್ಲಿ ನಡೆಯುವಂತಹ ಯಾಗದ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಹೌದು. ಆದರೆ ನಿಮ್ಮ ಮೂಲಕ ನನಗೆ ತಿಳಿಯಿತಲ್ಲವೇ? ಹೌದಮ್ಮ. ಅಷ್ಟು ಸಾಕು. ಓ. ಆದ್ರೆ ನಾನೊಬ್ಬಳೆ ನಿಮ್ಮ ಜೊತೆ ಬರುವುದಕ್ಕೆ ಸರಿಯಾಗುವುದಿಲ್ಲ. ಸರಿಯಾಗುದಿಲ್ಲ ಅಮ್ಮ. ಯಾಕೆಂದರೆ ಓ. ತವರು ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಕ್ಕೆ ಆ. ಹೆಣ್ಣಾದವಳು ಒಬ್ಬಳೇ ಹೋಗುವುದು ಸರಿಯಲ್ಲ. ದಂಪತಿಯರು ಹೋಗ್ಬೇಕಮ್ಮ. ಅಲ್ಲವೇ? ಹೌದು. ನನ್ನವರನ್ನು ಕರೆದುಕೊಂಡು ಆ. ನೀವು ಹಾಗೇ ಮುಂದುವರಿಸಿ ನಿಮ್ಮ ಪಯಣವನ್ನು. ನಿಮ್ಮ ಹಿಂದೆ ಹಿಂದೆಯೇ ಅಮ್ಮ. ನಾವು ಅಲ್ಲಿ ದನ ದನ ಖಂಡಿತವಾಗಿಯೂ ನಾನು ನೋಡಿಕೊಳ್ಳುತ್ತೇನೆ. ದನ 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 ಅಲ್ಲ, ಬಾಲ ಇರುವುದೇ ದನ. ದನಕ್ಕೆ ದನಕ್ಕೆ ಬಾಲ ಉಂಟು. ದನಕ್ಕೆ ಮತ್ತೆ ಬಾಲ ಇಲ್ಲದೆ ಮತ್ತೆ ಯಾವುದು ಹೇಳಿದ್ದೀನು? ದನ ದನ ಬೆಟ್ಟದಂತ ರಾಶಿ ಹಾಕಿದ್ದು. ಥ ಥ ದ ದ ದ. ಧನ. ಧನದ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದು. ಧನ ಕನಗಳ ಬಗ್ಗೆ ಹೇಳುತ್ತೇನೆ. ಹೌದಾ? ನಾನು ನೋಡಿಕೊಳ್ಳುತ್ತೇನೆ. ನನ್ನ ಅಪ್ಪನ ಮನೆಯಲ್ಲವೇ? ಹೌದು. ನನ್ನ ಅಪ್ಪನಲ್ಲಿ ಹೇಳಿದರೆ ಧಾರಾಳವಾಗಿ ಕೊಡ್ತಾರೆ. ನಿನಗೆ ನಾನು ಅಲ್ಲೇ ಬೇಕಾದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಅದೇ ಅವರಿಗೆ ಜಾಸ್ತಿ ಆಗ್ಬೇಕಲ್ಲ. ನಿಮ್ಮದೊಂದು ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಖಂಡಿತವಾಗಿಯೂ ಆಗ್ಲಮ್ಮ. ಖಂಡಿತವಾಗಿಯೂ. ನಾವು ಆದಷ್ಟು ಬೇಗನೆ ಮುಂದೆ ಹೋಗ್ತೇವಮ್ಮ. ಹಾ. ನೀವು ಆದಷ್ಟು ಬೇಗ ದಂಪತಿ ಸಮೇತ ಅಲ್ಲಿವರೆಗೆ ಬನ್ನಿ. ಸರಿ, ಶುಭವಾಗಲಿ. ಸರಿ. ಅಲ್ಲಿಯೇ ಸಿಗೋಣ, ಅಲ್ಲಿಯೇ ಹೋಗು 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 ಒಟ್ರೆ. ಏನಾಗುತ್ತಾ ಇದೆ?
ಮಗಳಾದ ದಾಕ್ಷಾಯಿನಿಗೆ ಆಹ್ವಾನ ಇಲ್ಲವೇ? ಇಲ್ಲ ಇಲ್ಲ, ನನ್ನ ತಂದೆಯವರು ಬಿಸಿಯನ್ನು ಉಣ್ಣುವಂತಹ ಸಮಯದಲ್ಲೂ ಮಗಳ ಹೆಸರನ್ನು ಹೇಳುವುದಕ್ಕೆ ಹಿಂದೆ ಮುಂದೆ ನೋಡುವವರು. ನನ್ನ ಮಗಳ ಬಾಳು ಬಿಸಿಯಾಗಬಹುದೆಂಬಂತಹ ಪ್ರೀತಿ ಅವರಿಗೆ. ಅಂಥವರು ನನ್ನನ್ನು ಮರೆಯುವುದೇ? ಇಲ್ಲ, ಸಾಧ್ಯವೇ ಇಲ್ಲ. ಬಹುಶಃ ಎಲ್ಲಿಯೋ ಬಿಟ್ಟು ಹೋಗಿರಬಹುದು. ಹಾಗೆಂದು ನಾನು ಇಲ್ಲೇ ನಿಲ್ಲುವುದು ಸರಿಯೇ? ಇಲ್ಲ, ನನಗೆ ಈಗ ವಿಷಯ ತಿಳಿದಿದೆ. ನಾನೊಬ್ಬಳೇ ಹೋಗುವುದಲ್ಲ, ನನ್ನವರನ್ನು ಕರೆದುಕೊಂಡು ನನ್ನ ಅಪ್ಪನ ಮನೆಗೆ ಹೋಗಬೇಕಾಗಿದೆ. ತಡ ಮಾಡದೆ ಅವರಲ್ಲಿಗೆ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಯಾಕೆ ಎರಡು ವಂದನೆ? ನಾನು ತುಂಬಾ ಸಂತೋಷದಲ್ಲಿದ್ದೇನೆ ಸ್ವಾಮಿ, ಹಾಗಾಗಿ ನಿಮಗೆ ವಂದಿಸಿಕೊಂಡಿದ್ದೇನೆ. ಅದು ಹಾಗೆ, ನೀನು ಹಾಗ ಅಂತಲ್ಲ, ಎಲ್ಲರೂ ಹಾಗೆ. ಗಂಡನಿಂದ ಏನಾದ್ರೂ ಕೆಲಸ ಆಗಬೇಕೋ ಎಷ್ಟು ವಂದನೆಯೂ ಉಂಟು. ಹಾಗಲ್ಲ ಸ್ವಾಮಿ, ನನಗೆ ಒಂದು ಕುತೂಹಲವಾದಂತಹ ವಿಷಯ ಕಂಡಿತು. ಅದನ್ನು ನಿಮ್ಮಲ್ಲಿ ಹೇಳಬೇಕೆಂದೇ ಬಂದಿದ್ದೇನೆ. ಗೌರಿ, ವಿಷಯ ತಿಳಿದಿದೆ ನನಗೆ. ಓಡೋಡಿಕೊಂಡು ಬಂದಿದ್ದಿ. ಹೌದು. ಎದುರುಸುರು ಬಿಡುತ್ತಾ ಇದ್ದಿ. ಹೌದು. ಏನೇ ಏನು ಸ್ವಾಮಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅದು 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 ನೋಡಿ ಮಾತನಾಡುತ್ತಾ ಏನೋ ಮನಸ್ಸಿಗೆ ಬೇಸರವಾಯಿತು ಎಂಬಂತೆ ಹೀಗೆ ನಡೆದುಕೊಂಡು ಹೋದವಳು ಶಿಖರದ ಮೇಲೆ ನಿಂತು ನೋಡಿದಾಗ ಸಹಸ್ರ ಸಾವಿರ ಮಂದಿ ಹೋಗುವ ಹಾಗೆ ಕಾಣ್ತಾ ಇದೆ. ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ವೇ?
ಯಾರು ಗೊತ್ತಾ ಅದು? ಯಾರು? ನಾನು ಹೋಗಿ ವಿಚಾರಿಸಿದ್ದೇನೆ. ವಿಚಾರಿಸಿ ಆಯ್ತಾ? ಹೌದು, ಬ್ರಾಹ್ಮಣರು ಸ್ವಾಮಿ. ಸರಿ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಸಾವಿರ ಎಲ್ಲ ವಿಧ ಬ್ರಾಹ್ಮಣರು ಅವರ ಹೆಂಡತಿ ಮಕ್ಕಳನ್ನು ಜೊತೆಗೂಡಿಕೊಂಡು ಒಂದು ಶುಭ ಕಾರ್ಯಕ್ಕೆ ಹೋಗುತ್ತಾ ಇದ್ದಾರೆ. ಗೌರಿ, ಬ್ರಾಹ್ಮಣರು ಕೈಲಾಸದ ತಪ್ಪಲಿಗೆ ಬರುವುದು ವಿಶೇಷವೇನೂ ಅಲ್ಲ. ಆದರೆ ಇಂದು ಒಂದು ವಿಶೇಷವನ್ನು ಕಾಣ್ತಾ ಇದ್ದೇನೆ. ಗೌರಿ ಶಂಕರ ಶಿಖರದಲ್ಲಿ ನಾನು ಮತ್ತು ನೀವು ಇದ್ದೇವೆ ಎನ್ನುವುದನ್ನು ಕೂಡ ಮರೆತು ಹೋಗ್ತಾ ಇದ್ದಾರೆ. ನೋಡು ನೋಡು ನೋಡು, ಮೇಲಿರುವ ಈ ಶಿಖರಕ್ಕೆ ನಮಗೆ ಒಂದು ವಂದನೆಯನ್ನು ಕೂಡ ಸಲ್ಲಿಸದೆ ಆತುರವಾಗಿ ಹೋಗ್ತಾ ಇದ್ದಾರೆ. ಆತುರದಲ್ಲಿದ್ದಾರೆ ಸ್ವಾಮಿ. ಹಾಗಾಗಿ ಹೀಗೆ ನೋಡಿಯೋ ಅವರಿಗೆ ಅಷ್ಟೊಂದು ಗಮನ ಹರಿಯಲಿಲ್ಲವೋ ಏನೋ ಸ್ವಾಮಿ. ಅವರನ್ನು ನೋಡಿ ಅಂತೆ ಎಲ್ಲರೂ ಸಂತೋಷದಿಂದ ಸಡಗರದಿಂದ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಎಂದು ನಾನು ಕೇಳಿದೆಯಾ ಯಾವ ಕಡೆ ಹೊರಟಿರುವಿರಿ ಎಂಬುದಾಗಿ. ಹೋಗುವವರನ್ನು ತಡೆದು ಕೇಳಿದಾಗ ನನಗೆ ಹೇಳಿದ್ದು ಏನು ಹೇಳಿದ್ರು? ಅವರು ಯಾಗಕ್ಕೆ ಹೋಗುತ್ತಾ ಇರುವುದು. ಓ, ಯಾಗಕ್ಕ? ಹೌದು. ಹಾಗಿದ್ದರೆ ಬಹಳ ದೊಡ್ಡ ಯಾಗ ಅಂತೆ ಸ್ವಾಮಿ. ಹಾಗಿದ್ದರೆ ಬ್ರಾಹ್ಮಣರು ಹೋಗುವುದು ತಪ್ಪೇನೂ ಅಲ್ಲ. ವಿಶೇಷವಾದ, ಅದರಲ್ಲೂ ದೇವರಿಗೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣರು ಇಲ್ಲ ಅಂತಾದರೆ ಆ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಉಂಟೇ ಅಲ್ಲವೇ? ಹಾಗಾಗಿ ಅವರು ಹೋಗುವಂತಹ ಕಾರ್ಯ ಬಹುದೊಡ್ಡ ಯಾಗವಂತೆ. ಅಲ್ಲಿ ಕನಗಳನ್ನು ರಾಶಿ ಹಾಕಿ ಹೀಗೆ ಕೊಡ್ತಾ ಇರ್ತಾರಂತೆ. ಆಮೇಲೆ ನಿಮ್ಮ ಇಷ್ಟಾರ್ಥವನ್ನು ಹೇಳಿದರೆ ಸಾಕಂತೆ, ಅದು ಏನೇ ಆಗಿರಲಿ ಅದು ನೆರವೇರಿಸಿ ಕೊಡ್ತಾರಂತೆ. ಹಾಗಾಗಿ ಅದು ಯಾಗ ಯಾವುದು ಎಂದು ತಿಳಿಯುತ್ತೆ? ಇಲ್ಲ, ನಿಮ್ಮ ಮಾವನವರು ಮಾಡುವಂತಹ ಯಾಗ ಅದು. ನನ್ನ ಮಾವ? ಹೌದು. ನನ್ನ ಮಾವ ಅಂದ್ರೆ ದಕ್ಷ ಪ್ರಜಾಪತಿಗಳು ಮಾಡುವಂತಹ ಯಾಗ ಸ್ವಾಮಿ ಅದು. ಓ, ಇದು ದಕ್ಷಿಣ ಯಾಗಕ್ಕೆ ಹೋಗುವವರ? ಹೌದು. ಗೌರಿ, ಮಾವನವರು ಅವರು ದಕ್ಷಿಣ ಯಾಗಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ಲಿ, ನಿನಗೇನು ಎಷ್ಟು ಸಂತೋಷ ಸ್ವಾಮಿ. ಸೈರಿಸಲು ಸ್ವಾಮಿ. ಕೇಳಿ ಸೈರಿಸಲು ಆ
ಸ್ವಾಮಿ, ದಾಕ್ಷಾಯಿನಿ, ನಿಮ್ಮ ಮಾತಿನಲ್ಲಿ ನನಗೆ ಏನೋ ಒಂದು ಸಂಶಯ. ಏನು? ನಾನು ಏನೆಂದು ಹೇಳಿದೆ? ಆ. ನಿಮ್ಮ ಮಾವನವರೇ ನಡೆಸುತ್ತಿರುವಂತಹ ಯಜ್ಞ ಎಂದಲ್ಲವೇ? ಆದರೂ ನೀವು ಹೀಗೆ ಕುಳಿತಿರುವಿರಲ್ಲ, ನನ್ನ ಮನಸ್ಸಂತೂ ಆ. ಕೇಳಿ ಸೈರಿಸದು. ಅಲ್ಲಿಗೆ ಹೋಗದೆ ಆ. ಸ್ವಾಮಿ, ಇದ್ದೇಳಿ ಇದ್ದೇಳಿ, ಎಲ್ಲರೂ ತಯಾರಾಗಿ ನಂದಿಯನ್ನು ಕರೆಯಿರಿ. ನಿಮ್ಮ ಗಣಗಳೆಲ್ಲ ಸೇರಿ ನಾವು ಅಲ್ಲಿಗೆ ಹೋಗಿ ಇಂದು ಅಲ್ಲಿ ಇತ್ತು ಆ. ಯಾಗವನ್ನೆಲ್ಲ ನೋಡಿಕೊಂಡು ನಾಳೆಗೆ ಮತ್ತೆ ಇಲ್ಲಿ ಬರುವ. ಗೌರಿ, ಆ? ನಿಮ್ಮ ಮಾವನ ಮನೆಯಲ್ಲಿ ಯಾಗ ಎಂದು ಹೇಳಿದ ತಕ್ಷಣವೇ ಹಾ. ನನ್ನ ಮಡದಿಯಾದ ನಿನ್ನ ತಂದೆಯಾದ ದಕ್ಷ ಬ್ರಹ್ಮನಲ್ಲಿ ಯಾಗ ನಡೆಯುತ್ತಾ ಇದೆ ಎನ್ನುವ ವಿಷಯವನ್ನ ತಿಳಿದೆ. ಹೌದು ಗೌರಿ, ದಕ್ಷನಲ್ಲಿ ಯಾಗ ನಡೆಯುವುದು ಇದೇನು ವಿಶೇಷವಲ್ಲ. ಹಾ. ಈ ಹಿಂದೆಯೇ ವಾಜಪೇಯ ಎನ್ನುವ ಒಂದು ಯಾಗವನ್ನು ಆತ ನಡೆಸಿದವನಿದ್ದಾನೆ. ಆಹಾ. ಆ ಯಾಗಕ್ಕೂ ನಮಗೆ ಆಮಂತ್ರಣವಿಲ್ಲ. ನೋಡಿದೆಯಾ, ತಂಡೋಪತಂಡವಾಗಿ ಬ್ರಾಹ್ಮಣರು ಹೋಗುತ್ತಾ ಇದ್ದಾರೆ, ಹಾ. ದೇವತೆಗಳು ಕೂಡ ಅತ್ತ ಕಡೆಗೆ ಚಲಿಸ್ತಾ ಇದ್ದಾರೆ. ನಿನ್ನ ತಂದೆಯ ಮನೆಯಲ್ಲಿ, ನನ್ನ ಮಾವನ ಮನೆಯಲ್ಲಿ ಆಗುವಂತಹ ಯಾಗಕ್ಕೆ ನಾವು ಹೋಗಬೇಕಾದುದೇ. ಹೌದು. ಆದರೆ ನಮಗೆ ವಿಷಯವೇ ತಿಳಿದಿಲ್ಲ. ಎಲ್ಲರನ್ನು ಆಮಂತ್ರಿಸಿದ ಆತ ನಮಗೆ ಆಮಂತ್ರಣವನ್ನೇ ಕೊಡಲಿಲ್ಲ. ಹಾಗಾಗಿ ನಿನಗೆ ಇಷ್ಟವಿದ್ದರು, ಹಾ. ಹೋಗುವ ಆತುರತೆ ಇದ್ದರು, ನಾವು ಹೇಗೆ ಹೋಗುವುದು ಗೌರಿ? ಸ್ವಾಮಿ, ತಿಳಿಯಿತು. ನೀವು ಹೀಗೆ ಎಲ್ಲಿಯೂ ಆಮಂತ್ರಣ ಬಂದಿರುತ್ತದೆ, ಆದರೆ ನೀವು ಮರೆತಿರಬಹುದು, ಇಲ್ಲವೇ? ಇಲ್ಲ ಗೌರಿ. ಸ್ವಾಮಿ, ಆಮಂತ್ರಣ ಏಕೆ ಸ್ವಾಮಿ? ಆ ಆಮಂತ್ರಣವಿಲ್ಲದಿದ್ದರೂ ನಾವು ಹೋಗಬೇಕಾದಂತಹ ಯಾಗವಲ್ಲವೇ? ಕಾರಣ, ಆ ಗುರುವಿನ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆಯುತ್ತೆ ಎಂದಾದರೆ ಶಿಷ್ಯನಿಗೆ ಆಮಂತ್ರಣ ನೀಡುವಂತಹ ಅವಶ್ಯಕತೆ ಇದೆಯೇ? ಇಲ್ಲ. ಇಲ್ಲ. ಅವನು ಹೇಗಿದ್ದರೂ ಹೋಗಲೇಬೇಕು. ಅಂತೆಯೇ ಮಡದಿಯಾದವಳು ಆ. ತವರು ಮನೆಯಲ್ಲಿದ್ದಾಳೆ ಎಂದು ಭಾವಿಸಿದರೆ ಗಂಡನ ಮನೆಯಲ್ಲಿ ಆಗುವಂತಹ ಶುಭ ಕಾರ್ಯಕ್ಕೆ ಅವಳನ್ನು ಕರೆಯಬೇಕೆ? ಬೇಡ. ನನಗೆ ಆಮಂತ್ರಣ ಬಂದಿಲ್ಲ, ನಾನು ಹೋಗುವುದಿಲ್ಲ ಎಂದರೆ ಹೇಗೆ? ಹೋಗಲೇಬೇಕು. ಅದು ಅವಳ ಮನೆಯಲ್ಲವೇ? ಹೋಗಲೇಬೇಕು. ಆ. ಅಂತೆಯೇ ನಮ್ಮ ಮನೆಯಲ್ಲಿ ನಡೆಯುವಂತಹ ಕಾರ್ಯ ಸ್ವಾಮಿ, ಆ. ನಮಗೆ ಆಮಂತ್ರಣ ಬೇಕೇ? ಗೌರಿ, ನೀನು ಹೇಳಿದ ಮಾತುಗಳೆಲ್ಲವೂ ಸತ್ಯವೇ. ಹಾ. ಗುರುವಿನ ಮನೆಗೆ ಶಿಷ್ಯ ಹೋಗಬಹುದು, ಹಾ. ಆದರೆ ಅದೇ ಶಿಷ್ಯನನ್ನು ಗುರುಮಠದಿಂದ ಹೊರಗೆ ಹಾಕಿದರೆ ಅವ ಹೋಗುವ ಹಾಗಿಲ್ಲ. ಹಾ. ಗಂಡನ ಮನೆಗೆ ಹೆಂಡತಿ ಹೋಗಬಹುದು, ಹಾ. ಆದರೆ ಗಂಡ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕಿದರೆ, ಆಕೆಯನ್ನು ತ್ಯಜಿಸಿದರೆ ಮತ್ತೆ ಹೋಗುವ ಹಾಗಿಲ್ಲ. ಗೌರಿ, ಈ ಯಾಗ ನಿಜವಾಗಿ ನಡೆಯುತ್ತಿರುವುದರ ಹಿಂದೆ ಒಂದು ದೊಡ್ಡ ಕಾರಣವಿದೆ. ಕಾರಣವೇ? ನನ್ನ ದ್ವೇಷಕ್ಕಾಗಿ ನಡೀತಾ ಇರುವಂತಹ ಯಾಗವಿದು. ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಎನ್ನುವ ಕಾರಣಕ್ಕೆ ನಿನ್ನಲ್ಲಿ ನಾನು ಹೇಳಲಿಲ್ಲ. ಅದು ನನ್ನಲ್ಲಿ ಗೌರಿ, ಮುಚ್ಚಿಟ್ಟಿರುವಿರಿ. ಈ ವಿಷಯವನ್ನು ಈಗ ನಿನ್ನಲ್ಲಿ ಹೇಳುವಂತಹ ಅನಿವಾರ್ಯತೆ ಇದೆ. ಏನು ಸ್ವಾಮಿ ಒಂದು ಅದು? ದಿನ
ದಿನಗಳ ಕಾಲವೂ ಒಂದು ವಿಷಯವನ್ನು ನಿನ್ನಲ್ಲಿ ಮುಚ್ಚಿಟ್ಟಿದ್ದೆ. ನನ್ನಲ್ಲಿ ಹೇಳದೇ ಇದ್ದೀರಿ. ನಿನಗೆ ಆ ಸತ್ಯ ಅಪ್ರಿಯವಾಗಬಾರದು ಎನ್ನುವ ಭಾವನೆಯಿಂದ ನಾನು ಹೇಳಲಿಲ್ಲ. ಹೌದೇ? ಏನದು ಸ್ವಾಮಿ? ತ್ರಿವೇಣಿ ಸಂಗಮ, ಗಂಗಾ ಯಮುನಾ ನದಿಗಳು ಹರಿಯುತ್ತಿರುವ, ಕಣ್ಣಿಗೆ ಗೋಚರವಾಗುತ್ತಿರುವ, ಸರಸ್ವತಿ ಗುಪ್ತ ಗಾಮಿನಿಯಾಗಿ ಹರಿಯುತ್ತಿರುವಂತಹ ಸಿಂಹ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಬಲು ದೊಡ್ಡದಾದಂತಹ ಜ್ಞಾನ ಸತ್ರವನ್ನು ನಡೆಸ್ತಾ ಇದ್ದರು. ಜ್ಞಾನದ ಅಧಿದೇವತೆಯಾದ ನನಗೆ ಆ ಜ್ಞಾನ ಸತ್ರದ ಆ ಸಭೆಯ ಅಧ್ಯಕ್ಷ ಪೀಠವನ್ನು ಕೊಟ್ಟಿದ್ರು. ಅಧ್ಯಕ್ಷ ಎನ್ನುವ ನೆಲೆಯಲ್ಲಿ ಆಗುತ್ತಾ ಇರುವಂತಹ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ, ತಪ್ಪಿದಲ್ಲಿ ತಿದ್ದುತ್ತಾ, ಮಾರ್ಗದರ್ಶನವನ್ನು ನೀಡುತ್ತಾ ನಾನಿರುವಂತಹ ಹೊತ್ತು ಇನ್ನೊಂದೆಡೆಯಲ್ಲಿ ಮಹಾವಿಷ್ಣುವಿಗೆ ಯಾಗದ ಮುಖಾಂತರವಾಗಿ ಸಂತೃಪ್ತಿಗೊಳಿಸುವಂತಹ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದವು. ಆ ಸಂದರ್ಭದಲ್ಲಿ ಯಾಗಗಳು ನಡೆಯುತ್ತಾ ಇದ್ದು ಅನೇಕ ದಿನಗಳ ನಂತರ ನಿನ್ನ ಅಪ್ಪನ ಆಗಮನವಾಯಿತು. ಅವ ಬಂದದ್ದೇ ತಡ. ಸಭೆಯಲ್ಲಿ ಇದ್ದವರೆಲ್ಲರೂ ಭಯದಿಂದ ಎದ್ದು ನಿಂತು ವಂದಿಸಿದರು. ನಾನು ಮಾತ್ರ ಆತನನ್ನು ಮಾನಿಸಲಿಲ್ಲ, ವಂದಿಸಲಿಲ್ಲ. ಅಧ್ಯಕ್ಷರಾದವರು ಇಳಿಯುವಂತಿಲ್ಲ. ಅಧ್ಯಕ್ಷ ಪೀಠದಲ್ಲಿ ಇರುವಾಗ ಹಾಗೆ ನಾನು ಮಾಡುವ ಹಾಗೆಯೂ ಇಲ್ಲ. ಇದನ್ನು ಕಂಡಂತಹ ನಿನ್ನ ಅಪ್ಪ ನನ್ನನ್ನು ನಿಂದಿಸಿದ, ಜರೆದ, ಬಾಯಿಗೆ ಬಂದ ಹಾಗೆ ಮಾತಾಡಿದ. ನನ್ನನ್ನು ಬೈದ್ರೆ ಬಿಡು, ಒಟ್ಟಿಗೆ ನಿನ್ನನ್ನು ಬೈದ. ನಿನ್ನನ್ನು ನನಗೆ ಕೊಟ್ಟುದು ಕಾಡ ಕೋಡಗನಿಗೆ ಮಲ್ಲಿಗೆಯ ಹಾರವನ್ನಿತ್ತಂತೆ ಆಯಿತು ಎಂದ. ಗೌರಿ, ನಿಜವಾಗಿಯೂ ನಿನ್ನನ್ನು ನಿನ್ನ ಅಪ್ಪ ನನಗೆ ಕೊಟ್ಟದ್ದಲ್ಲ. ನೀನು ನನ್ನನ್ನು ಪ್ರಾರ್ಥಿಸಿ ನನ್ನೊಂದಿಗೆ ಇಳಿದು ಬಂದವರು. ಸ್ವಇಚ್ಛೆಯಿಂದ ಆ ವಿಷಯದಲ್ಲಿಯೇ ನಿನ್ನ ಅಪ್ಪ ನನ್ನನ್ನು ನಿಂದಿಸಿದವನಿದ್ದಾನೆ, ಬೈದವನಿದ್ದಾನೆ. ಅಂದಿನಿಂದ ಇಂದಿನ ತನಕವೂ ಎಲ್ಲರೂ ಮಾನಿಸುವ, ಎಲ್ಲರೂ ಗೌರವಿಸುವ ನನ್ನನ್ನು ನಿನ್ನ ಅಪ್ಪ ಹೀಯಾಳಿಸುತ್ತಲೇ ಬಂದಿದ್ದಾನೆ. ಆ ಯಾಗದ ದ್ವೇಷಕ್ಕಾಗಿ ನನ್ನನ್ನು ಹೊರಗಿಟ್ಟು, ನಿನ್ನನ್ನೂ ಹೊರಗಿಟ್ಟು ಮಹಾಯಾಗವೊಂದನ್ನು ನಡೆಸ್ತಾ ಇದ್ದಾನೆ. ಇದು ನಮ್ಮ ದ್ವೇಷಕ್ಕೆ ನಡೆಯುತ್ತಾ ಇರುವಂತಹ ಯಾಗ. ಇದಕ್ಕೆ ಹೋದರೆ ನಮಗೆ ಉಳಿತಾಗುವುದಿಲ್ಲ. ನಾವು ಹೊರಗಿರಬೇಕು ಎನ್ನುವುದೇ ಪ್ರಧಾನ ಉದ್ದೇಶವಾದ ಕಾರಣ ಬೇಡ ಹೋಗದಿರು. ಸ್ವಾಮಿ, ಹೋಗದಿರು ಎಂಬ ವಚನವನ್ನ ದಯವಿಟ್ಟು ಆಡಬೇಡಿ. ಇದು ನನ್ನ ತಂದೆಯ ಮನೆಯಲ್ಲೇ ನಡೆಯುವಂತಹ ಕಾರ್ಯ. ಏನೋ ಮರೆತಿರಬಹುದು, ದ್ವೇಷ ಅಂತೂ ಖಂಡಿತವಾಗಿಯೂ ಇಲ್ಲ. ಮಗಳೆಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರು ನನ್ನ ತಂದೆಯವರು. ಹಾಗಾಗಿ ದಯವಿಟ್ಟು 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 ಆ ಮಾತನ್ನು ಮಾತ್ರ ಆಡಬೇಡಿ. ನೋಡಿ ಪುರಗರ ಕೈಲಾಸ ಪರ್ವತದಿಂದ ಬ್ರಾಹ್ಮಣರನ್ನು ಕಂಡು ತಪ್ಪಲಿಗೆ ಇಳಿದವಳೆ
ಅಲೌಕಿಕದಿಂದ ಲೌಕಿಕದತ್ತ ಇಳಿದಳೆ. ಸರಿ, ಅವಳನ್ನು ತಡೆಯುವುದಕ್ಕಾಗುವುದಿಲ್ಲ, ತಡೆದರೂ ನಿಲ್ಲುವ ಹಾಗೆ ಕಾಣುವುದಿಲ್ಲ. ಹಾಗಿದ್ದರೆ ಇದನ್ನು ಏನನ್ನೋಣ? ವಿಧಿ ಎನ್ನಲಿ? ಹೌದು, ವಿಧಿ ಯಾರನ್ನು ಬಾಧಿಸುವುದನ್ನು ಬಿಡುವುದಿಲ್ಲ. ಹೇಳಿದರಲ್ಲ ಪ್ರಾಜ್ಞರು, ನಿಯತಿ ಕಾರಣಂ ಲೋಕೆ ನಿಯತಿ ಕರ್ಮ ಸಾಧನಂ ನಿಯತಿ ಸರ್ವಭೂತಾನಾಂ ನಿಯೋಗಿಶ್ವ ಕಾರಣಂ. ಪ್ರಾರಬ್ಧ ಕರ್ಮಮಂ ದೈವಿಕ ಲೀಲೆಯಂ ತೋರುವುದು ಅದೃಷ್ಟ ವಿಧಿ ಎಂಬ ಪೆಸರುಗಳಿ. ಎಲ್ಲದಕ್ಕೂ ಅದೃಷ್ಟ ಬೇಕು. ಕಾಲ ನಮ್ಮನ್ನು ಹೇಗೆ ನಡೆಸ್ತದೋ ಹಾಗೆ ನಾವು ನಡೆಯಬೇಕು. ನಾವು ಕೂಡ ಕಾಲಕ್ಕೆ ಕಟ್ಟು ಬಿದ್ದವರೇ ಅಲ್ಲವೇ? ತ್ರಿಮೂರ್ತಿಗಳಾದರೂ ನಮ್ಮನ್ನು ಕೂಡ ಕಾಲ ಕಾಡದೆ ಬಿಡುತ್ತಾನೆ. ಏನು ಮಾಡೋಣ ಅಂತ ಯೋಚಿಸಿದರೆ ಮಾತಾಡಿ ಇವಳನ್ನು ನಿಲ್ಲಿಸುವ ಹಾಗಿಲ್ಲ. ಒಂದು ಕೆಲಸ ಮಾಡುತ್ತೇನೆ, ಆದದ್ದು ಆಗ್ತದೆ. ಮೌನವಾಗಿ ಯಾವುದೇ ಉತ್ತರವನ್ನು ಕೊಡದೆ ನನ್ನಷ್ಟಕ್ಕೆ ಕುಳಿತು ಬಿಡುತ್ತೇನೆ. ಹೋಗಲೇಬೇಕು ಸ್ವಾಮಿ. ನೀವು ಮಾತನಾಡುವುದಿಲ್ವೇ? ನಿಮ್ಮ ಮಾತೇ ಏನೆಂದು ಅರ್ಥವಹಿಸ್ಲಿ? ನಿಮ್ಮ ಮೌನವನ್ನು ಏನೆಂದು ಅರ್ಥೈಸ್ಲಿ? ಮೌನವೇ ಸಮ್ಮತಿ ಎಂದು ಅರ್ಥೈಸಿಲ್ವೇ? ನಾನು ಹೋಗುವುದು, ನಾ ಹೊರಟೆ. ಇಲ್ಲ, ನೀವು ಹೇಳಿದ ನಾನು ಹೇಗೆ ಹೋಗುವುದು? ನನ್ನಿಂದ ಆಗುತ್ತಿಲ್ಲ ಸ್ವಾಮಿ. ಸ್ವಾಮಿ, ಇಲ್ಲ, ನನಗಾಗುತ್ತಿಲ್ಲ. ಅಲ್ಲಿಗೆ ಹೋಗಬೇಕು, ನನ್ನ ಮನಸ್ಸು ಕೇಳುತ್ತಾ ಇದೆ. ಹಾಗೆಂದು ನಿಮ್ಮ ಅನುಮತಿ ಇಲ್ಲದೆ ಹೋಗುವುದಕ್ಕೂ ಆಗುತ್ತಾ ಇಲ್ಲ. ಇದು ನಿಮ್ಮ ಪಾದದ ಧೂಳನ್ನೇ ಶಿರಸ ವಹಿಸಿಕೊಂಡು ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೆ, ನಿಮ್ಮ ಒಪ್ಪಿಗೆ ನನಗೆ ಸಿಕ್ಕಿದೆ ಎಂದು ಹೋಗುತ್ತಾ ಇದ್ದೇನೆ ಸ್ವಾಮಿ. ಇಂದು ಹೋಗಿ ಬರುತ್ತೇನೆ ಸ್ವಾಮಿ. ನನ್ನಲ್ಲಿ ಅನುಮತಿಯನ್ನು ಪಡೆದೆ ಹೋದ ಗೌರಿ ಪುನಃ ಕೈಲಾಸಗಿರಿಯನ್ನು ಸೇರಿಯಾಳೆ. ಇಲ್ಲ, ಜಿಜ್ಞಾಸೆಯ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಇದು ನನ್ನನ್ನು ಕಾಡುತ್ತಾ ಇದೆ. ಹೀಗೆ ಹೋಗಬಾರದು, ಹೋಗುತ್ತಿರುವ ಗೌರಿ ಹೀಗೆ ಹೋಗಬಾರದು. ಪುಟ್ಟ ಉಡುಗೆಯಲ್ಲಿ ಹೋಗುತ್ತಾ ಇದ್ದಾಳೆ. ಅಲ್ಲಿ ತುಂಬಿದಂತಹ ಯಜ್ಞ ಮಂಟಪ
ಗೌರಿಗೆ ಬೇಕಾದಂತಹ ಆಭರಣಗಳು ವಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ರಾಜಕುಮಾರಿಯಂತೆ ಆಕೆ ಅಲ್ಲಿಗೆ ಹೋಗಬೇಕು. ಮಾತ್ರ ಅಲ್ಲ, ಆಕೆಯ ರಕ್ಷಣೆಯ ಜವಾಬ್ದಾರಿ ಕೂಡ ಪ್ರಮಥರಾದ ನಿಮ್ಮದ್ದು. ಆಕೆಯನ್ನು ಕಾಪಾಡಿಕೊಳ್ಳಿ, ಕಾಪಾಡಿಕೊಳ್ಳಿ, ಕಾಪಾಡಿಕೊಳ್ಳಿ. ಮಹರ್ಷಿಗಳೇ, ಪ್ರಜಾಪತಿ ನೋಡು ಎಷ್ಟು ದೊಡ್ಡ ಸಭೆ ನೋಡು. ಹೌದು, ಬಹಳಷ್ಟು ಮಂದಿ ಸೇರಿದ್ದಾರೆ. ಭಾರಿ ದೊಡ್ಡ ಉಂಟು. ಹೌದು, ಎಲ್ಲಿದ್ದಾರೆ ಇವರು ಯಾಗಕ್ಕಾಗಿ ನೋಡಿ ಬಂದ್ರಲ್ಲ. ಬಂದ್ರಲ್ಲ. ಇಂದ್ರ, ಅವರಿಗೆ ಬೇಕಾದಂತಹ ಆಸನ ಕೊಟ್ಟಿಬಿಡಿ. ನಿಮಗೆ ಬೇಕಾದಂತಹ ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಿ. ಹಾಗೆ ಅಲ್ಲಲ್ಲಿ ಆಸೀನ. ನಮ್ಮ ಯಾಗವನ್ನು ಪ್ರಾರಂಭಿಸೋಣ. ಪ್ರಾರಂಭಿಸುವುದಕ್ಕೆ ಮೊದಲು ಎಲ್ಲ ಅಶುದ್ಧವಾಗಿದೆ ಅಲ್ಲ. ಈಗ ಶುದ್ಧಪಡಿಸಿ. ಇಲ್ಲಿ ಸುದ್ದಿ, ಅಲ್ಲಿ ಸುದ್ದಿ, ಹೋದಲ್ಲಿ ಸುದ್ದಿ, ಬಂದಲ್ಲಿ ಸುದ್ದಿ, ಇಲ್ಲಿ ಸುದ್ದಿಯೇ ಸುದ್ದಿ, ಯಾಗದ ಸುದ್ದಿಯೇ ಸುದ್ದಿ. ಇಲ್ಲಿ ಆಸೀನರಾಗಿ ಆಗದ. ನಾನು ಇಲ್ಲಿ ಬಿಡುವುದು ಯಾಕೆ ಹಾಗಾದ್ರೆ ಮೊದಲು ಅಗ್ನಿ ಪ್ರತಿಷ್ಠೆ ಮಾಡುವ ಅಲ್ವಾ? ಇನ್ನೇನು ಇದು ಮಾಡ್ಲಿಕ್ಕಿಲ್ಲ ಅಲ್ಲ? ಯಾರು ಬರ್ಲಿಕ್ಕಿದ್ದಾರಾ? ಇನ್ನು ಯಾರಾದರೂ ಬರಲಿಕ್ಕಿದ್ದಾರೆ? ಇಲ್ಲ ಇಲ್ಲ, ಬರ್ಲಿಕ್ಕೆ ಯಾರಿಲ್ಲ. ಬಂದವನ್ನೆಲ್ಲ ಇಲ್ಲಿಗೆ ಮುಗಿಸುವುದು. ಓಂ ಅಗ್ನಿಂ ಪ್ರಜ್ವಲಿತೆ ನಾ ಓಂ 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 ಪರಿ ಪರಿ ಗದಗಿಡ ಘೋಷದ್ಯ ತೋಷದ್ಯ ನೆರೆದಿರುವ ಸಕಲ ಮುನಿ ಜನದ ಬೇಡದಿಂದ ಉರುತರದಿ ಬಿರಿವದಿಗೆ ಹೋಗದಿನ್ನೇ ಅಖಿಳ ಸಂಭ್ರಮಗಳಿಂದ ಸುರಪಮುಖ್ಯ ಮರರ ಸ್ವರ್ಗದಿಂದ ಎರಡು ಬಡೆಯ ಅತಿಶಯ ಧರಿಗೆ ನೂತನ ಮಾದ ಮನ್ಮಂತ್ರದಿಂದ ಬೆರೆದುದ ಯಜ್ಞಶಾಲೆ ಈ ದೃಶ್ಯವನ್ನು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲುತ್ತಾ ಇಲ್ಲ. ಸುರರು ಕೂತಿದ್ದಾರೆ, ಒಂದೆಡೆ ಋಷಿ ಮುನಿಗಳು ಕೂತಿದ್ದಾರೆ, ವೇದಗಳನ್ನು ಅರಿತಂತಹ ಋಷಿ ಮುನಿಗಳು ಇಲ್ಲಿದ್ದಾರೆ. ಆಹಾ, ಈ ದೃಶ್ಯವನ್ನು ನೋಡುವಂತಹ ನಾನೇ ಭಾಗ್ಯವಂತೆ. ಹಾ 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 ಅದಾರು ಭುವನ ಸೋಮವದಿದಿ ಬದ್ದು ಸೋಮ ತಾಯಿ ತಂದೆಗೆ ರುಗಾಣುತ್ತ ತಂದೆಯವರು ನನ್ನನ್ನು ಬಹುಶಃ ನನ್ನನ್ನು ಕಾಣಲಿಲ್ಲ ಕಾಣುತ್ತದೆ. ಅಯ್ಯೋ ಅಮ್ಮ, ನಾನು ದಾಕ್ಷಾಯಿ ಅಕ್ಕನವರೇ. ಮಾತಾಡಬೇಡ. ಕಡತಂದದಲ್ಲಿ ಕೋಲೆಯನ್ನು ದುಡಿಸದೆ ತಾಮುದರಿ ಕುಳ್ಳಿರಲು ಸತಿ ಚಿಂತಾ ಮಹೋದಧಿಯೊಳಗೆ ಮುಳುಗಿದಳಧಿಗ ಬೆರೆ ಅಮ್ಮನಲ್ಲಿ ಮಾತನಾಡಲು ಹೋದರೆ ನನ್ನ ಮಗಳು ಸತ್ತಳು ಎಂದರೆ, ಅಮ್ಮ ಅಲಂಗಿಸುವುದಕ್ಕೆ ಮುಂದಾದರೆ ಅವಳನ್ನು ತಡೆದರೆ, ಅಕ್ಕಂದಿರನ್ನು ಮಾತನಾಡಬೇಡ ಎಂದು ಹೇಳಿದರೆ, ಅಂದರೆ ನನ್ನನ್ನು ಹೊರಗಿನವಳಂತೆ ನೋಡುತ್ತಾ ಇರುವರೆ. ಇರಲಿ, ಯಾಗಕ್ಕಾಗಿ ಬಂದಿದ್ದೇನೆ, ಯಾಗವನ್ನು ಕಣ್ತುಂಬ ನೋಡಿಕೊಂಡು ಹೋಗುತ್ತೇನೆ. ಇಲ್ಲೇ ಇರುತ್ತೇನೆ. ಯಾಗದೆ ಸೊಬಗೀಕ್ಷಿಸಿ
ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಅಗ್ನಿ ನಮಃ ಅಗ್ನಿಗೆ ಹವಿಸ್ಸು. ಯಮಾಯ ಸ್ವಾಹ ಯಮಾಯ ಸ್ವಾಹ ಯಮಾಯ ನಮಃ ಯಮನಿಗೆ ಹವಿಸ್ಸು. ನಿರುತಿ ಸ್ವಾಹ ನಿರುತೆ ಸ್ವಾಹ ನಿರುತೆ ನಮಃ ನಿರತಿಗೆ ವರುಣಾಯ ಸ್ವಾಹ ವರುಣಾಯ ಸ್ವಾಹ ವರುಣಾಯ ನಮಃ ಸ್ವೀಕರಿಸಬೇಕು. ವಾಯುವೇ ಸ್ವಾಹ ವಾಯುವೇ ಸ್ವಾಹ ವಾಯುವೇ ನಮಃ ವಾಯುದೇವನಿಗೆ ಹವಿಸ್ಸು. ಕುಬೇರಾಯ ಸ್ವಾಹ ಕುಬೇರಾಯ ಸ್ವಾಹ ಕುಬೇರಾಯ ನಮಃ ಬೇರನಿಗೆ ಹವಿಸ್ಸು. ಶಿವನಿಗೆ ಹವಿಸನ್ನು ನೀಡಲು ಮುಂದಾದಾಗ ತಡೆಯಿರಿ ಎಂದು ಹೇಳಿದನೆ. ಅಂದರೆ ಇಂಥ ಪಾತಕಿ ಮಾಡುವಂತ ಯಾಕೆ ನಾನು ಬಂದೇನೆ? ಇಲ್ಲ, ನನ್ನ ಪದದೇವರು ಹೇಳಿದರು, ಸಾರಿ ಸಾರಿ ಹೇಳಿದರು, ಹೋಗಬೇಡ ಗೌರಿ, ಹೋಗಬೇಡ. ಆದರೆ ಅವರ ಮಾತನ್ನು ನಿರಾಕರಿಸಿ ನಾನು ನನ್ನ ತಂದೆಯ ಮಾಡುತ್ತಿರುವಂತಹ ಯಾಗ ಎಂದು ಬಂದೇನೆ. ಅಂದರೆ ಇದು ಶಿವನಿಲ್ಲದ ಯಾಗವೇ? ಶಿವನಿಲ್ಲದ ಯಾಗವೇ ಇದು? ಹೇಗೆ ಸಹಿಸಿಕೊಳ್ಳಲಿ ನಾನು, ಸಹಿಸಿಕೊಳ್ಳಲಿ? ಇಲ್ಲ ಇಲ್ಲ, ನಾನಿನ್ನು ಇಲ್ಲಿ ಇರುವುದಿಲ್ಲ. ಹಾಗಂದ ಮಾತ್ರಕ್ಕೆ ನನ್ನ ಗಂಡನ ಮನೆಗೆ ಹೇಗೆ ಹೋಗುವುದು ನಾನು? ಗೌರಿ, ಹೇಗಾಯಿತು ಯಾಗ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಹಾಗೆಂದು ತವರು ಮನೆಗೆ ಹೋಗುವುದು? ಛೀ, ನನ್ನ ತವರು ಮನೆ ನನಗಿಲ್ಲ ಇನ್ನು. ಇಂತಹ ಪಾತಕಿ ಮಾಡಿದಂತಹ ಯಾಗಕ್ಕೆ ಬಂದಂತಹ ನಾನು ಪಾಪಿ. ಇಂತಹ ಪಾಪಿ ಇನ್ನು ಬದುಕುವುದಕ್ಕೆ ಯೋಗ್ಯವಲ್ಲ, ಇನ್ನು ಯೋಗ್ಯಳಲ್ಲ. ನಾನು ಈ ಪ್ರಾಣವನ್ನು ತ್ಯಜಿಸುತ್ತೇನೆ. ಶಿವನಿಲ್ಲದ ಯಾಗವನ್ನು ಮಾಡುತ್ತಾ ಇರುವೆಯ? ಇಂತಹ ಒಳ್ಳೆ ಯಾಗವನ್ನು ನಿನ್ನ ದ್ವೇಷಕ್ಕಾಗಿ ಬಳಸುತ್ತಾ ಇರುವೆಯ? ನಿನಗಿದು ಒಳ್ಳೆದಾಗುತ್ತೆ? ಎಷ್ಟಾದ್ರೂ ನನ್ನ ಮಗಳಲ್ವಾ? ಶಿವ
ಹೆಸರು ನನಗೆ ಬೇಡ. ದಾಕ್ಷಾಯಿನಿ ಅನ್ನುವಂತಹ ಈ ದೇಹ ನನಗೆ ಬೇಡ. ನೀನು ಎದುರು ಹಾಕಿಕೊಂಡಿರುವುದು ಯಾರನ್ನು ತಿಳಿದೆಯಾ? ಮೃತ್ಯುಂಜಯನನ್ನು. ಅವನನ್ನು ಬಿಟ್ಟು ನೀನು ಬದುಕುವುದಕ್ಕೆ ಸಾಧ್ಯನೇ? ನನಗೆ ಇಂದ್ರಾದಿ ಸುಮನ ಏನಿದು ಋಷಿಮಣಿಗಳು? ನನ್ನವರನ್ನು ಬಿಟ್ಟಂತಹ ಯಾಗಕ್ಕೆ ನನ್ನನ್ನು ಕಳೆದುಕೊಂಡರೆ ಏನಾಗಬಹುದೆಂಬಂತಹ ಪರಿವು ನಿಮಗಿದೆ ಏನು? ನಿಮ್ಮ ಯಾಗ ಮಾಡಿದಂತಹ ಕೈಯನ್ನೇ ಕತ್ತರಿಸಿದ್ದಾರೆ. ಕರತಟನ ಅಲ್ಲವೇ? ಆ ಕೈಯನ್ನು ಕತ್ತರಿಸದಿದ್ದರೆ ಆಮೇಲೆ ನನ್ನ ಹೆಸರನ್ನು ಹೇಳಿ. ಇಲ್ಲ ಇಲ್ಲ, ನಾನಿನ್ನು ಬದುಕುವುದಿಲ್ಲ. ಈ ಅಗ್ನಿಗೆ ಆಹುತಿಯಾಗುತ್ತೇನೆ. ಅಗ್ನಿ ಸ್ಪರ್ಶಿಸಬೇಡ. ಯಾರಿಗೆ ಬೇಕು? ಅವನಿಗೆ ನನ್ನನ್ನು ಸೋಕುವಂತ ಯೋಗ್ಯತೆ ಇದೆ ನಿನಗೆ? ಶಿವಪತ್ನಿಗೆ ನೀನು ಮುಟ್ಟುವುದೇ? ನಾನು ಯಾರ ಮಡದಿ? ಯೋಗೀಶ್ವರನ ಮಡದಿ ಅಂದ ಮಾತ್ರಕ್ಕೆ ಅಗ್ನಿಯನ್ನು ಸೃಷ್ಟಿಸುವಂತಹ ಶಕ್ತಿ ಏನಾಗಿಲ್ಲವೇ? ನಿಮ್ಮ ಅಗ್ನಿ ಏಕೆ ಬೇಕು? ಇದು ಯೋಗಾಗ್ನಿಯನ್ನೇ ತಯಾರಿಸಿ ಅದಕ್ಕೆ ನನ್ನ ದೇಹವನ್ನೇ ತ್ಯಾಗ ಮಾಡುತ್ತೇನೆ. ನೀವು ನನ್ನನ್ನು ನೋಡಿ ನಗಿರಿ, 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 ಸಾಯುತ್ತಿದ್ದೇನೆ, ನಗಿರಿ. ಸ್ವಾಮಿ, ಸ್ವಾಮಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾವು ಚಿಂತಿಸುವುದು ಬೇಡ. ನಾವು ದುಷ್ಟರೆಲ್ಲ ಬರ್ತಾ ಇದ್ದಾರಲ್ಲ, ಎಲ್ಲಿದ್ದಾರೆ ನೋಡಿ ಯಾವ ಕಡೆಯಿಂದ ಬರ್ತಾ ಇದ್ದಾರೆ. ಈ ಕಡೆ ಯಾಗ ಯಾಗ ಯಾರೇ ಬರಲಿ, ಯಾಗ ಮುಂದುವರಿಲೇಬೇಕು. ಇದು ಶಿವನಿಲ್ಲದ ಯಾಗ, ನಿರೀಶ್ವರ ಯಾಗ. ಪ್ರಾಣವನ್ನೇ ತೆತ್ತಳೆ ನಾರದರಿಂದ ವರ್ತಮಾನವನ್ನ ಕೇಳಿದೆ. ಹೋಗುವಾಗಲೇ ನಾನು ತಿಳಿದುಕೊಂಡಿದ್ದೆ ಹೋದಂತಹ ಅವರಿಗೆ ಒಳಿತಾಗುವುದಿಲ್ಲ ಎಂದು. ಹಾಗಿದ್ರೆ ಅರ್ಧ ಶರೀರವನ್ನೇ ನಾನು ನೀಡಿದಂತಹ ನನ್ನ ಅರ್ಧಾಂಗಿ ನನ್ನಿಂದ ಇಲ್ಲವಾದಳು ಎಂದಾದರೆ ಅದಕ್ಕೆ ಕಾರಣನಾದವನನ್ನು ಬಿಡುವೆನೆ.
ಇಲ್ಲ, ದಕ್ಷನನ್ನು ಬಿಡುವುದಿಲ್ಲ, ದಕ್ಷನನ್ನು ಬಿಡುವುದಿಲ್ಲ. ಅದಕ್ಕಾಗಿ
ನಿಮ್ಮ ಪವಿತ್ರವಾದಂತಹ ಪದತ್ರಯಗಳಿಗೆ ನನ್ನ ಪ್ರಣಾಮಗಳು. ಎದ್ದೇಳು ಮಗನೇ, ಶುಭವಾಗಲಿ. ಇದ್ದಕ್ಕಿದ್ದಂತೆ ನನ್ನ ಜನನ, ನನ್ನ ಜನನಕ್ಕೆ ಕಾರಣ ನೀವು ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಆದರೆ ಯಾತಕ್ಕಾಗಿ ನನ್ನ ಜನನ? ಅಪ್ಪ, ಏನು ಕೆಲಸ ನನ್ನಿಂದಾಗಬೇಕು ಹೇಳು. ನಿನ್ನನ್ನು ಸೃಷ್ಟಿಸಿದವನಿದ್ದೇನೆ. ನಿನ್ನ ಹೆಸರು ವೀರಭದ್ರ. ವೀರಭದ್ರ ಯಾಕೆ ನಿನ್ನನ್ನು ಹುಟ್ಟಿಸಿದ ಬಲ್ಲಯ್ಯ? ನನಗಾದ ಅವಮಾನ ಜನನಕ್ಕೆ ಕಾರಣೀಭೂತರಾದಂತಹ ನಿಮಗೆ ಅನ್ಯಾಯ ಯಾರಿಂದ ಹೇಗೆ ಅವಮಾನ ಎಂದು ತಿಳಿಸಿದರೆ ಕ್ಷಣ ಮಾತ್ರದಲ್ಲೇ ನಿಮಗೆ ಆದಂತಹ ಅನ್ಯಾಯವೋ ಅಥವಾ ಬೇಸರವೋ ಅದು ಅವಮಾನವೋ ಅದನ್ನು ನೀಗಿಸುತ್ತೇನೆ. ಏನಾಯ್ತು ಯಾರಿಂದ ಹೇಳು. ಅವನ ಮುಖಾಂತರವಾಗಿ ನನಗೆ ಅವಮಾನವಾಗಿದೆ. ಹಾಗಾಗಿ ದುಷ್ಟ ದಕ್ಷಿಣನನ್ನು ಕೊಲ್ಲುವ
ಮೂರು ಲೋಕದಲ್ಲಿ ನಿನ್ನನ್ನು ಪರಶಿವನೆಂದು ಈಶನೆಂದು ಕೊಂಡಾಡುತ್ತಾ ಇದ್ದಾರೆ. ಗಂಗ ಜಟಾಧರ ಗೌರಿ ಶಂಕರ, ಗಿರಿಜಾಮನ ರಮಣ, ಮೃತ್ಯುಂಜಯ ಮಹದೇವ ಮಹೇಶ್ವರ, ಮಂಗಳ ಶುಭ ಚರಣ ಎಂಬುದಾಗಿ ಎಲ್ಲ ಭಕ್ತಾದಿಗಳು ಮೂರು ಲೋಕಗಳಲ್ಲಿ ನಿನ್ನನ್ನು ಆರಾಧಿಸುವಾಗ ನಿನಗೆ ಅನ್ಯಾಯ, ನಿನಗೆ ಅವಮಾನ ಯಾರಿಂದ? ದಕ್ಷರಿಂದ. ಏನು ತಾಯಿಯಾದಂತಹ ಗೌರಿ ಅಲ್ಲಿ ಸುಟ್ಟು ಹೋದಳೆ. ಈ ಸೇಡನ್ನ ತೀರಿಸುವುದಕ್ಕೆ, ತಕ್ಷಣ ಶಿರವನ್ನ ಕತ್ತರಿಸುವುದಕ್ಕೆ, ಆ ಯಾಗವನ್ನ ಪೂರ್ಣಾಹುತಿ ಮಾಡುವುದಕ್ಕೆ ಅಪ್ಪೋ ಇದು ನೀನು ಕೊಟ್ಟದ್ದು. ಇದರಿಂದ ಒಂದು ಕೆಲಸ ಆಗ್ಬೇಕು. ತಕ್ಷಣ ಅವನ್ನ ಕತ್ತರಿಸಿ ಯಾಗವನ್ನು ಪೂರ್ಣಾಹುತಿ ನಾನು ಮಾಡ್ತೇನೆ. ಮಗನೇ, ಅಷ್ಟು ಮಾತ್ರವಲ್ಲ, ದಾಕ್ಷಾಯಿನಿ ಯಾಗಶಾಲೆಯನ್ನು ಪ್ರವೇಶ ಮಾಡಿದಾಗ ಆಕೆಯನ್ನು ಹೀಯಾಳಿಸಿ ನಕ್ಕವರಿದ್ದಾರೆ. ಅವರ ಹಲ್ಲನ್ನು ಮುರಿಬೇಕು, ಗಡ್ಡವನ್ನು ಸೀಳಬೇಕು. ಮಾತ್ರ ಅಲ್ಲ, ಆ ದುಷ್ಟ ಕೃತವಿಗೆ ಸಹಾಯಕರಾಗಿ ನಿಂತವರ ತಲೆಯನ್ನು ಕಡಿಯಬೇಕು. ತಕ್ಷಣ ತಲೆಯನ್ನು ಹೋಮಕ್ಕೆ ಅರ್ಪಿಸು. ಆಗಲಿ, ನಿನಗೆ ಆಶೀರ್ವಾದ ಜಯವಾಗಲಿ. ಈಗಲೇ ಹೊರಟೆ ಹೋಗಿ ಬಾ. ಅದರ ಅವಶ್ಯಕತೆಯೂ ನನಗಿಲ್ಲ. ಆದರೆ ನಮ್ಮ ಯಾಗವನ್ನು ಭಂಗಪಡಿಸಿರುವೆ. ಹೌದು, ಋಷಿ ಮುನಿಗಳನ್ನು ಇಲ್ಲಿಂದ ಓಡಿಸಿರುವೆ. ಆದುದರಿಂದ ಬಂದ ದಾರಿಯಲ್ಲಿ ಹಿಂದೆ ನಡೆದರೆ ಸರಿ, ಇಲ್ಲವಾದರೆ ಈ ಅಗ್ನಿಗೆ ಆಹುತಿ ಆಗಬೇಕಾಗಿತ್ತು. ಅದು ಯಾರು ಅಂತ ನಾನು ನೋಡ್ತೇನೆ. ಯಾಗಕ್ಕೆ ಅಗ್ನಿ ಮಾಡಿದ್ಯಾ? ಹೇಳುದನ್ನು ಕೇಳು. ಬಂದ ದಾರಿಗೆ ಹಿಂದೆ ತೆರಳು, ಇಲ್ಲದಿದ್ದಕ್ಕೆ ಶಿರ ಹೊತ್ತು ಎಚ್ಚರ. ನೋಡುವ ಬಾಬಾ.
ತೊಂದರೆಯನ್ನುಂಟು ಮಾಡುವುದರಲ್ಲಿ ಅವರು ನಿರತರಾಗಿದ್ದಾರೆ ಎನ್ನುವುದನ್ನು ನೋಡ್ತಾ ಇದ್ದೇನೆ. ಹಾಗಾಗಿ ನಿನ್ನನ್ನು ಈ ಹಿಂದೆ ನಾನಿಲ್ಲಿ ನೋಡಿದವನಲ್ಲ, ಹೊಸದಾಗಿ ಬಂದವಂತ ಕಾಣ್ತದೆ. ಯಾಕೆ ಬಂದೆ? ಏನು ಬಂದೆ? ಏನು ನಿನ್ನ ಉದ್ದೇಶ? ಯಾರು ನೀನು? ಬಂದವ ಸುರಪಾಲ, ಮೂರು ಲೋಕದ ಪ್ರಭು, ಲೋಕದ ವಿಭು. ಹೌದಾ? ಆದರೆ ಸುರಪಾಲ, ಏನು ದಕ್ಷ ಮಾಡಿದಂತಹ ಯಜ್ಞಕ್ಕೆ ನೀನು ಬಂದೆ. ಯಾಕೆ? ಆತ ನಿನಗೆ ಓಲೆ ಕೊಟ್ಟ. ಓಲೆ ಕೊಟ್ಟ ಕಾರಣವೇ ನಾನು ಬಂದಿದ್ದೇನೆ. ಹೌದು. ಆದರೆ ಒಂದು ನೀನು ಆಲೋಚನೆ ಮಾಡಬೇಕಾಗಿ, ಶತಯಾಗಗಳನ್ನು ಮಾಡುವುದರ ಮುಖೇನ, ನೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸುವುದರ ಮುಖೇನ, ಶತ ಅಶ್ವಮೇಧವನ್ನು ಪೂರೈಸಿದ ಕಾರಣ ಮೂರು ಮೂರ್ತಿಗಳನ್ನು ತಪದ ಮೂಲಕವಾಗಿ ಮೆಚ್ಚಿಸಿ ಪಡೆದಂತಹ ಪದವಿ ನಾಗದ ಪದವಿ, ಅದು ನಾನು ಚೆನ್ನಾಗಿ ಬಲ್ಲೆ. ಅದು ನೀನು ಚೆನ್ನಾಗಿ ಬಲ್ಲೆ. ಕೂಡ ಒಂದನ್ನು ನೀನು ಮೂಢನಾಗಿ ಮರೆತೆ. ಏನನ್ನು? ಏನು ಬಲ್ಲೆಯ? ಮೂರು ಮೂರ್ತಿಗಳಲ್ಲಿ ಯಾರೆಲ್ಲ ಹೇಳು? ಅಲ್ಲ, ನೀನು ಹೇಳೋದು ಪರಮೇಶ್ವರ, ಮಹಾವಿಷ್ಣು, ಬ್ರಹ್ಮದೇವ. ಹಾಗಾದರೆ ಈಗ ನೀನು ಮೊದಲೇ ಹೇಳಿದ ಪರಮೇಶ್ವರ ಎಲ್ಲಿ ಹೋದ? ಯಾಕೆ ಅವನಿಗೆ ಹವಿಸಿಲ್ಲ? ದಕ್ಷನು ಅಧರ್ಮದಿಂದ ಮಾಡುತ್ತಿರುವಂತಹ ಯಾಗ, ಅದಕ್ಕೆ ಹವಿಸನ್ನ ಮತ್ತೊಬ್ಬನಲ್ಲಿ ಕೇಳುವುದಲ್ಲ. ಇನ್ನೂ ಒಂದು ಮಾತು ಹೇಳ್ತೇನೆ. ಯಾವುದೇ ಸಮಾರಂಭ ಇರ್ಬೋದು, ಯಜ್ಞ ಇರ್ಬೋದು, ಯಾಗ ಇರ್ಬೋದು, ಏನೇ ಇರ್ಬೋದು, ಆಮಂತ್ರಣ ಸಿಕ್ಕಿದ ಬಳಿಕವೇ ಹೋಗ್ಬೇಕು. ಆಗದೆ ಹೋದ್ರೆ ಆಗಬಾರ್ದಾಗಿ ಹೋಗ್ತಾರೆ. ಹಾಗಾದರೆ ಆಮಂತ್ರಣ ಸಿಕ್ಕಿದಲ್ಲಿಗೆ ನಾವು ಎಲ್ಲ ಕಡೆ ಹೋಗುವುದಲ್ಲ. ನಮ್ಮ ಪರಿಸ್ಥಿತಿ ಏನು? ನಾವು ಎಲ್ಲಿಗೆ ಹೋಗುತ್ತೇವೆ? ನಮ್ಮ ಸ್ಥಾನಮಾನ ಏನು? ಅಲ್ಲಿ ಧರ್ಮ ನಡೆಯುತ್ತದೆ, ಅಧರ್ಮ ನಡೆಯುತ್ತದೆ. ಅಲ್ಲ, ನೀನು ಧರ್ಮಕ್ಕೆ ಸಿಗ್ತಾರೆ ಅಂತ ಅಲ್ಲಿ ಹೋದು ತಿನ್ನುವುದಲ್ಲ. ಅಂತಹ ಅಧಮನೆ ಆಗಿದ್ರು ಕೂಡ ಅಂತಹ ದಕ್ಷನಿಗೆ ಬುದ್ಧಿ ಮಾತನ್ನು ಹೇಳಿ ತಿದ್ದುವಂತಹ, ಸರಿ ಮಾಡುವಂತಹ ಬುದ್ಧಿವಂತಿಗೆ ಅವನ ಮಗಳಾದಂತಹ ದಾಕ್ಷಾಯಿಣಿ ಅಲ್ಲಿ ಬಂದು ಭಸ್ಮೀಭೂತಳಾದಾಗ ಕೈ 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 ಅಂತ ಚಪ್ಪಳೆ ಮಾಡಿದ್ದ. ಅದು ನಿನಗೆ ಬರ್ತದ? ಅಂತಹ ಹೇಯ ಕೃತ್ಯವನ್ನು ಮಾಡಿಕೊಂಡು ಒಂದು ಸ್ತ್ರೀ ಅಲ್ಲಿ ಹೊತ್ತಿ ಭಸ್ಮೀಭೂತಳಾದಾಗ, ಅಂತಹ ಸಂದರ್ಭದಲ್ಲಿ ನೀನು ತಿಳಿದವನಾಗಿ ಅನ್ಯಾಯದಿಂದ ಕೈ ಚಪ್ಪಾಳೆ ಹಾಕಿ ಆ ದಕ್ಷನೊಟ್ಟಿಗೆ ಸೇರಿ ಅಧರ್ಮವನ್ನ ಮಾಡಿದೆ. ಅದನ್ನ ಹಾಗೆಂದು ಪರಮೇಶ್ವರನಿಂದಲೇ ಸೃಷ್ಟಿಯಾದಂತಹ ವೀರಭದ್ರ ಇಂದು ನಿನ್ನ ಮುಂದೆ
ಎಲ್ಲ ಘೋರ ಸ್ವರೂಪಿಯೇ ಯಾಗವನ್ನೆಲ್ಲ ಕೆಡಿಸಿ ಬ್ರಾಹ್ಮಣರ ಜುಟ್ಟನ್ನು ಎಳೆದು ಮಹರ್ಷಿಗಳ ಗಡ್ಡವನ್ನು ಎಳೆದು ನಿನಗುಂಟು ಗಡ್ಡ ಯಾಗವನ್ನೆಲ್ಲ ಹಾಳು ಮಾಡಿದ್ಯಲ್ಲ. ಗಡ್ಡ ಮುಟ್ಟಿದವರು ಯಾರು ಇನ್ನೂ ಬದುಕಲಿಲ್ಲ. ಹೌದಾ? ಹೊಸತ್ತೊಂದು ಚರಿತ್ರೆಯನ್ನು ಸೃಷ್ಟಿ ಮಾಡುವುದಕ್ಕೆ ಆಗ್ತಂತ ನಾನು ನೋಡ್ತೇನೆ. ಯಾರು ಬಂದವ ಈಗ? ನಾನೇ ದಕ್ಷ. ದಕ್ಷ ಪ್ರಸಂಗ ಮುಗಿಯುತ್ತದೆ. ಯಾರ ತಲೆಯನ್ನು ಕಡಿಬೇಕು, ಯಾರ ಶಿರವನ್ನು ಯಾಗಕ್ಕೆ ಪೂರ್ಣ ಆಹುತಿ ಮಾಡಬೇಕು, ಅವ ಬಂದ ಗಡ್ಡ ಬಿಟ್ಟುಕೊಂಡು ದಕ್ಷ ಅಧರ್ಮದಿಂದ ಯಾಗವನ್ನ ಮಾಡಿದೆ. ಈಶ್ವರನಿಗೆ ನಿರೀಶ್ವರ ಯಾಗ, ಈಶ್ವರ ದೇವರಿಗೆ ಹವಸಿಲ್ಲ. ಅಧರ್ಮದಿಂದ ಮಾಡಿದಂತಹ ಯಾಗವನ್ನು ಋಷಿ ಮುನಿಗಳು ಅಥವಾ ದೇವತೆಗಳು ಎಲ್ಲರನ್ನು ಓಡಿಸಿದ್ದೇನೆ. ಯಾಕೆ ಗೊತ್ತಾ? ಅಧರ್ಮದಿಂದ ಸಾಗುತ್ತಿರುವಂತಹ ಯಾಗ, ಅದಕ್ಕೆ ನೇತೃತ್ವ ಕೊಟ್ಟಂತಹ ಶಿರವನ್ನ ಕತ್ತರಿಸಿ ಯಜ್ಞ ಕುಂಡಕ್ಕೆ ಹಾಕಿ ಹೊತ್ತಿಸ್ತೇನೆ. ಅಪ್ಪನಿಗೆ ಭಾಷೆ ಕೊಟ್ಟು ಬಂದಿದ್ದೇನೆ. ಶಿರವನ್ನ ಕತ್ತರಿಸಿ ಬಂದವ ಈಶ್ವರ ಪುತ್ರ ವೀರಭದ್ರ. ಮಾಡಿದ್ದು ಹೊಲಸು ಕೆಲಸ. ಆಮಂತ್ರಣವಿಲ್ಲದೆ ಬಂದು ನನ್ನಲ್ಲಿಗೆ ಬಂದ ನನ್ನ ಮಗಳೇ ಆಗಿರ್ಬೋದು. ಆದ್ರೆ ಈಶ್ವರ ಮಾಡಿದಂತಹ ಅವಮಾನ ನನ್ನ ಕಣ್ಣ ಮುಂದೆ ಈಗಲೂ ಇದೆ. ಈಶ್ವರ ಮಾಡಿದಂತಹ ಅವಮಾನಕ್ಕೆ ನಿನ್ನ ಮಗಳು ಬಂದು ಅಗ್ನಿಗೆ ಆಹುತಿ ಆಗುವಾಗ ಕೈ ಚಪ್ಪಾಳಿ ತಟ್ಟಿ ಅಗಾಡಿದ ತಪ್ಪು ಮಾಡಿದ್ರೆ ತಪ್ಪೆ, ನಿನಗೂ ಕೂಡ ಅದೇ ಗತಿ ಆಗ್ತದೆ. ಬಾ ಮುಂದೆ.
ಸಂಪೂರ್ಣವಾಗಿದೆ. ದಕ್ಷನ ತಲೆ ಈಗಷ್ಟು ಚಿಕ್ಕದಾಗಿ ಉಂಟು. ಹಾಗದ್ದು ಕರೆದಿದ್ದೇನೆ ಇಲ್ಲಿಂದ. ಇಲ್ಲದ್ರೆ ಸಾಯುವುದಿಲ್ಲ ಅವ. ಇದನ್ನು ಈ ಯಾಗವನ್ನು ಪೂರ್ತಿಗೊಳಿಸುವುದಕ್ಕೆ ಈತನ ತಲೆಯನ್ನು ಯಾಗಕ್ಕೆ ಹಾಕಿ ಪೂರ್ಣಾಹುತಿ ಮಾಡುತ್ತೇನೆ. ಅಪ್ಪನಿಗೆ ವಿಷಯವನ್ನು ತಿಳಿಸಬೇಕು. ಕೈಲಾಸದಲ್ಲಿದ್ದಾರೆ ಶಿವ ದೇವರು. ಅಲ್ಲಿಗೆ ಹೋಗುತ್ತೇನೆ. ಅವನ್ನು ಅಗ್ನಿಗೆ ಬಿಸಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.